ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಒಬ್ಬರಾದಂಥ ರಾಮದಾಸ್ ಬಂಟ್ವಾಳ ಅವರು ಭಾರತ್ ಮಾತಾ ಕಿ ವಂದೇ, ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಮೋದಿಜಿ ಕಿ. ಸುಂದರ ಸಂಜೆಯ ನಮಸ್ಕಾರಗಳನ್ನು ತಿಳಿಸ ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡಿರುವಂತ ಎಲ್ಲ ಕಾರ್ಯಕರ್ತರು ಆಸನವನ್ನ ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಯುವ ಮೋರ್ಚಾದ ಕಾರ್ಯಕರ್ತರು ಅವರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಹೇಳ್ತಾ, ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಅತ್ಯಂತ ಮಹತ್ವದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಅತ್ಯಂತ ಮಹತ್ವದ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಳ್ಳಿಕ್ಕೆ, ಯಶಸ್ವಿ ಮಾಡಲಿಕ್ಕೆ ಸ್ವತಃ ರಾಜ್ಯದ ಅಧ್ಯಕ್ಷರಾದಂತ ಶ್ರೀ BY ವಿಜಯೇಂದ್ರರವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಕರತಾನಾಡದ ಸ್ವಾಗತವನ್ನ ಬಯಸಬೇಕು ಅಂತೇಳಿ ಪ್ರಪ್ರಥಮವಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ, ಈ ಒಂದು ಸಂಘಟನಾತ್ಮಕವಾದಂತಹ ಜಿಲ್ಲೆಗೆ ಆಗಮಿಸಿ ನೂತನ ಅಧ್ಯಕ್ಷರ ಪದಗ್ರಹಣವನ್ನ ನಡೆಸಿಕೊಡ್ಲಿಕ್ಕಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಯುವ ನಾಯಕರು, ರಾಜ್ಯದ ಉಪಾಧ್ಯಕ್ಷರಾಗಿದ್ದುಕೊಂಡು ಇಡೀ ರಾಜ್ಯವನ್ನ ಸುತ್ತಾಡಿ ಇದೀಗ ರಾಜ್ಯದ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ತನ್ನ ಕಾರ್ಯಭಾರವನ್ನು ಮಾಡ್ತಾ ಇರುವಂತ ಶಿಕಾರಿಪುರದ ನೂತನ ಶಾಸಕರು ಆಗಿರುವಂತಹ ಶ್ರೀ BY ವಿಜಯೇಂದ್ರರವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸುಮಾರು 18 ಬಾರಿ ಇಡೀ ರಾಜ್ಯವನ್ನ ಸುತ್ತಾಡಿ ದಕ್ಷಿಣ ಕನ್ನಡದ ನೆಚ್ಚಿನ ಸಂಸದರಾಗಿ, ಕರ್ನಾಟಕ ರಾಜ್ಯದ ನಂಬರ್ 1 ಸಂಸದರಾಗಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ದಕ್ಷಿಣ ರಾಜ್ಯ ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷರು ಆಗಿರತಕ್ಕಂತ ಶ್ರೀ ನಳಿನ್ ಕುಮಾರ್ ಕಟೀಲ್ ಜಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಇವತ್ತು ಅತ್ಯಂತ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಮಗ ಶ್ರೀ ರಾಜೇಶ್ GVG ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಘಟನಾತ್ಮಕವಾಗಿ ಮುನ್ನಡೆಸ್ತಾ ಇರುವಂತ ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರು ಆಗಿರತಕ್ಕಂಥ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಅತ್ಯಂತ ಸಂತೋಷದಿಂದ ಕಳೆದ 4 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮುನ್ನಡೆಸಿದಂಥ ನಮ್ಮ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಸುದರ್ಶನ್ ಮೂಡಬಿದ್ರೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ 3 ವರ್ಷಗಳ ಈ ಪಕ್ಷದ ಸಂಘಟನೆಯ ಚುಕ್ಕಾಣಿಯನ್ನು ಹಿಡಿದುಕೊಂಡು ನಮಗೆಲ್ಲರಿಗೂ ನೇತೃತ್ವವನ್ನು ವಹಿಸಿಕೊಳ್ಳಿಕ್ಕಿರುವಂಥ, ಈ ಹಿಂದೆ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಭಾರವನ್ನು ಮಾಡಿದಂಥ ಶ್ರೀ ಸತೀಶ್ ಕುಂಪಲ್ರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ, ನಿಯೋಜಿತ ಅಧ್ಯಕ್ಷರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ಕಾರ್ಯದರ್ಶಿಗಳಾದಂಥ ಶರಣು ಪಲ್ಲಿಕೇರಿ ಅವರು ವೇದಿಕೆ ಮೇಲೆ ವಿಶೇಷವಾಗಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯ ಕಾರ್ಯದರ್ಶಿಗಳು ನಮ್ಮ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಸಂಚಾಲಕರಾಗಿ ನಿಯುಕ್ತಿಗೊಂಡಿರುವಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ನಿತಿನ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾದಂತಹ ಶ್ರೀ ಹರೀಶ್ ಪೂಂಜಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಮಂಗಳೂರು ವಿಭಾಗದ ಪ್ರಭಾರಿಗಳಾಗಿದ್ದುಕೊಂಡು ಸಂಘಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವಂತಹ ಶ್ರೀ ಉದಯ್ ಕುಮಾರ್ ಶೆಟ್ಟರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಿಲ್ಲೆಯ ವಿಭಾಗದ ಸಹ ಪ್ರಭಾರಿಗಳು ನಮ್ಮೆಲ್ಲರ ಹಿರಿಯ ನೇತಾರರಾಗಿರ್ತಕ್ಕಂಥ ಶ್ರೀ ಗೋಪಾಲ್ ಕೃಷ್ಣ ಹೇರಳಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಿಲ್ಲಾ ಪ್ರಭಾರಿಗಳಾಗಿರುವಂಥ ಕೊಡಗಿನ ನಮ್ಮವರೇ ಆದಂಥ BB ಭಾರತೀಶ್ರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಸೇರಿರುವಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೇನೆ.
ಅದೇ ರೀತಿ ಸಹ ಪ್ರಭಾರಿಗಳಾದಂಥ ಶ್ರೀ ರಾಜೇಶ್ ಕಾವೇರಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ಹಿರಿಯ ನಾಯಕರು 2 ಬಾರಿ ಜಿಲ್ಲೆಯನ್ನು ಜಿಲ್ಲಾಧ್ಯಕ್ಷರಾಗಿ ಮುನ್ನಡೆಸಿದಂಥ ಪ್ರಸ್ತುತ ರಾಜ್ಯದ ಹಿರಿಯರ ಪ್ರಕೋಷ್ಠದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಮ್ಮೆಲ್ಲರ ಹಿರಿಯರಾದಂಥ ಪ್ರತಾಪ್ ಸಿಂಹ ನಾಯಕರವರು ವಿಧಾನ ಪರಿಷತ್ನ ಸದಸ್ಯರು ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಂಟ್ವಾಳದ ಶಾಸಕರಾದಂಥ ರಾಜೇಶ್ ನಾಯ್ಕರವರು ಉಪಸ್ಥಿತರಿರಬೇಕು. ಅವರ ಅನುಪಸ್ಥಿತಿಯಲ್ಲಿ ಅವರ ಉಪಸ್ಥಿತಿಯನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಶಾಸಕರಾದಂಥ ಮಂಗಳೂರು ನಗರ ಉತ್ತರದ ಜನಪ್ರಿಯ ಶಾಸಕರಾದಂಥ ಭರತ್ ಶೆಟ್ಟರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಮಂಗಳೂರು ನಗರ ದಕ್ಷಿಣದ ನಮ್ಮೆಲ್ಲರ ನೆಚ್ಚಿನ ನೇತಾರರು, ಯುವ ನೇತಾರರು, ಅತ್ಯಂತ ವಿಶಿಷ್ಟವಾದಂಥ ಕಾರ್ಯಕ್ರಮಗಳ ಮೂಲಕ ಜನತಾ ಪಾರ್ಟಿಯನ್ನು ಸಂಘಟನೆ ಮಾಡ್ತಾ ಇರುವಂಥ ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟನೆ ಮಾಡ್ತಾ ಇರುವಂಥ ಡಿ ವೇದವ್ಯಾಸ್ ಕಾಮತ್ರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಮೂಡುಬಿದ್ರೆ ಹಿರಿಯ ಶಾಸಕರಾದಂಥ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರು ನಮ್ಮೆಲ್ಲರ ನೇತಾರರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸುಳ್ಯದ ನಮ್ಮ ಸಹೋದರಿ ಶಾಸಕಿ ಭಾಗೀರಥಿ ಮುರಳಿಯರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಫೋನ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಅವರ ಒಂದು ಮಾಹಿತಿಯನ್ನು ನಾವು ದಿವಸಾಗಲೂ ನೋಡ್ತೇವೆ. ಪ್ರಶಾಂತ್ ಕೆಡೆಂಜಿ ಅವರು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥವ್ರು, ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿ ಓರ್ವರಾಗಿದ್ದುಕೊಂಡು ಜಿಲ್ಲೆಯ ಅತ್ಯುತ್ತಮ ಸಂಘಟನೆಯನ್ನು ಮಾಡ್ತಾ ಇದೀಗ ಮಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸಹೋದರಿ ಸುನೀತಾರವರು ಮಾಜಿ ಉಪಮೇಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮೆಲ್ಲರ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಶ್ರೀಮತಿ ಸುನೀತಾರವರಿಗೆ ತಮ್ಮೆಲ್ಲರ ಪರವಾದಂಥ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಾ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಆದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಹಿಂದಿನಿಂದಲೂ ನಿನ್ನೆಯಿಂದ ಮೊನ್ನೆಯಿಂದ ಎಲ್ಲ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಘಟನಾತ್ಮಕ ಕಾರ್ಯಕ್ರಮಗಳು, ರಾಜಕೀಯ ಚಟುವಟಿಕೆಗಳನ್ನು ಮಾಧ್ಯಮದ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ, ಮುದ್ರಣ ಮಾಧ್ಯಮದ ಮೂಲಕ ಅತ್ಯುತ್ತಮವಾದಂಥ ಪ್ರಚಾರವನ್ನು ಕೊಡ್ತಾ ಇರುವಂಥ ನಮ್ಮೆಲ್ಲ ದೃಶ್ಯ ಮಾಧ್ಯಮ, ಅದೇ ರೀತಿ ಮುದ್ರಣ ಮಾಧ್ಯಮದ ಎಲ್ಲ ಮಿತ್ರರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಇವತ್ತು ನೆತ್ತರನ್ನು ಬೆವರಾಗಿ ಮಾಡಿಕೊಂಡು ಕಳೆದ ಹಲವಾರು ದಶಕಗಳಿಂದ ಪಕ್ಷದ ಸಂಘಟನೆಯನ್ನು ಮಾಡಿ ಬೇರೆ ಬೇರೆ ಸವಾಲುಗಳನ್ನು ಎದುರಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಅತ್ಯಂತ ಸಂಘಟಿತವಾಗಿ ಸುಭದ್ರವಾಗಿ ಕಟ್ಟಿದಂಥ ಹಲವಾರು ಮಹನೀಯರು ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನ ತಲೆಬಾಗಿ ಅವರಿಗೆ ಪ್ರಣಾಮಗಳನ್ನು ಮಾಡ್ತಾ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ, ವಿಶೇಷವಾಗಿ ಇವತ್ತು ಈ ಸಭಾಂಗಣ ತುಂಬಿ ತುಳುಕ್ತಾ ಇದೆ. ದೇವ ದುರ್ಲಭ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಮುಂದೆ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ಅತ್ಯಂತ ದೊಡ್ಡದಾದಂಥ ಒಂದು ಬಹುಮತದಿಂದ ಗೆಲ್ಲಿಸುವಲ್ಲಿ ಶ್ರಮಿಸ್ತಾ ಇರುವಂಥ ನರೇಂದ್ರ ಮೋದಿ ಅವರನ್ನು ಕೈಗಳನ್ನು ಬಲಪಡಿಸಿ ಅಬ್ ಕಿ ಬಾರ್ 400 ಪಾರ್ ಎನ್ನುವಂಥ ಘೋಷವಾಕ್ಯವನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇವೆ. ಜೈ ಹಿಂದ್. बोलो भारत माता के, भारतीय जनता पार्टी के, नरेंद्र मोदी जी के, BS येडियुरप्पा के, विजेंद्र जी के, नलिन कुमार कटील जी के, बोलो भारत माता के. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಭಾರತ ಮಾತೆಗೆ, ಅದೇ ರೀತಿ ಭಾರತೀಯ ಜನಸಂಘದನ್ನು ಪ್ರಾರಂಭ ಮಾಡಿದಂತಹ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ನಮ್ಮೆಲ್ಲ ಹಿರಿಯ ನಾಯಕರುಗಳು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜ್ಯಾಧ್ಯಕ್ಷರು, ಅದೇ ರೀತಿ ನಮ್ಮ ಸಂಸದರು, ಅದೇ ರೀತಿ ಶಾಸಕರುಗಳು, ಅದೇ ರೀತಿ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ರು, ಅದೇ ರೀತಿ ಸತೀಶ್ ಕುಂಪಳ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಮೊದಲನೇದಾಗಿ ನಳಿನ್ ಕುಮಾರ್ ಕಟೀಲ್ರವರಿಗೆ, ಅದೇ ರೀತಿ ಕೋಟಾ ಅವರಿಗೆ ಮಾಡಲಿಕ್ಕುಂಟು ಸರ್, ಮಾಡ್ತೀವಿ.
ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟ ಪ್ರಕಾರ ರಾಜ್ಯಾಧ್ಯಕ್ಷರಿಗೆ ಮೊದಲನೇದಾಗಿ ಸನ್ಮಾನವನ್ನು ನಮ್ಮ ಸುದರ್ಶನ್ರು, ಅದೇ ರೀತಿ ಸತೀಶ್ ಕುಂಪಳ ಅವರು, ಅದೇ ರೀತಿ ನಮ್ಮ ಸಂಸದರು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. बोलो भारत माता के, भारतीय जनता पार्टी के, बोलो भारत माता के, नरेंद्र मोदी जी के, बोलो भारत माता के, बोलो भारत माता के, बोलो भारत माता के. ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಅತಿಥಿಗಳನ್ನು ಸನ್ಮಾನ ಮಾಡಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅದೇ ರೀತಿ ಈಗ ಅತಿಥಿಗಳಿಂದ ಮಾತು. ಮೊದಲನೇದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಮಾಜಿ ನಿರ್ಗಮ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನರೇಂದ್ರ ಮೋದಿ ಜಿ ಕಿ, ನರೇಂದ್ರ ಮೋದಿ ಜಿ ಕಿ. ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮೆಲ್ಲ ಯುವ ನಾಯಕರು,
ಇಡೀ ರಾಜ್ಯವನ್ನು ಸುತ್ತಾಡಿ ಇವತ್ತು 2ನೇ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿರತಕ್ಕಂಥ ಶಿಕಾರಿಪುರದ ಶಾಸಕರು ಆಗಿರುವ ವಿಜಯೇಂದ್ರ ಅವರೇ, ರಾಜ್ಯದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಶ್ ಜೀವಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ಕಳೆದ 4 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ಈ ಜಿಲ್ಲೆಯನ್ನು ಮುನ್ನಡೆಸಿರ್ತಕ್ಕಂಥ ಸುದರ್ಶನ್ ಅವರೇ, ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರುಗಳೇ, ರಾಜ್ಯದ ಪದಾಧಿಕಾರಿಗಳೇ, ವಿಭಾಗದ ಪ್ರಮುಖರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಪ್ರಮುಖರೇ, ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳೇ, ಪಾರ್ಟಿಯ ಹಿರಿಯ ಕಾರ್ಯಕರ್ತರೇ, ಕಳೆದ 16 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಹೊತ್ತು ಈ ಕ್ಷೇತ್ರದಲ್ಲಿ ಪಾರ್ಟಿಯನ್ನು ಸಂಘಟನಾತ್ಮಕವಾಗಿ ಬೆಳೆಸಿರ್ತಕ್ಕಂಥ ಎಲ್ಲ ದೇವದುರ್ಲಭ ಕಾರ್ಯಕರ್ತ ಬಂಧುಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಧ್ಯಮದ ಮಿತ್ರರು, ಇವತ್ತು ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಸತೀಶ್ ಕುಂಪಲ್ ಅವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವರು ಸತೀಶ್ ಕುಂಪಲ್ ಅವರು. ಸತೀಶ್ ಕುಂಪಲ್ ಅವರು ಪಂಚಾಯತ್ ಚುನಾವಣೆಯಿಂದ ಸ್ಪರ್ಧೆ ಮಾಡಿ ಶಾಸಕರ ಚುನಾವಣೆಯವರೆಗೆ ಸ್ಪರ್ಧೆಯನ್ನು ಮಾಡಿದವರು. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಜೋಡಣೆಯನ್ನು ಕೊಟ್ಟವರು ಸತೀಶ್ ಕುಂಪಲ್ ಅವರು. ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಮಂಡಲದ ಜವಾಬ್ದಾರಿಗಳನ್ನು ಹೊತ್ತು ಇವತ್ತು ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ 3 ವರ್ಷಗಳ ಕಾಲ ಈ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಮುನ್ನಡೆಸ್ತಾರೆ. ಎಲ್ಲರ ಜೊತೆ ಸೇರಿ ಪಾರ್ಟಿಯನ್ನು ಕಟ್ತಾರೆ. ಈ ಕ್ಷೇತ್ರದಲ್ಲಿ ಮತ್ತೆ ಸಂಘಟನಾತ್ಮಕವಾಗಿ ಪಾರ್ಟಿಯನ್ನು ಮುನ್ನಡೆಸಿ ಈ ಕ್ಷೇತ್ರದಲ್ಲಿ ಲೋಕಸಭೆಯಿಂದ ಹಿಡಿದು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ವಿಜಯಿ ಯಾತ್ರೆಯನ್ನು ನೇತೃತ್ವವನ್ನು ವಹಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಿಂದೆ 4 ವರ್ಷಗಳ ಕಾಲ ಸುದರ್ಶನ್ ಅವರು ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿದ್ದರು. ಕೋವಿಡ್ನಂಥ ಸಂಕಷ್ಟದ ಸಮಯಗಳು ಒಂದು ಕಡೆ, ಪಂಚಾಯತ್ನಿಂದ ವಿಧಾನಸಭೆಯವರೆಗಿನ ಚುನಾವಣೆಗಳು. ನನಗನ್ನಿಸ್ತದೆ ಈ ಜಿಲ್ಲೆಯಲ್ಲಿ ಪಂಚಾಯತಿಂದ ವಿಧಾನಸಭೆಯವರೆಗೆ ಎಲ್ಲ ಚುನಾವಣೆಗಳಲ್ಲಿ ಗೆಲುವನ್ನು ತಂದುಕೊಡತಕ್ಕಂಥ ನೇತೃತ್ವವನ್ನು ಸುದರ್ಶನ್ ಅವರ ಟೀಮ್ ಮಾಡಿದೆ. ಅವರ ಇಡೀ ಟೀಮಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಂಚಾಯತ್ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದ್ದೇವೆ. ಎಲ್ಲ ನಗರ ಪಂಚಾಯತ್ಗಳು ನಮ್ಮ ತೆಕ್ಕೆಗೆ ಬಂದಿದೆ. ಜಿಲ್ಲಾ ಪಂಚಾಯತ್ ಆಡಳಿತ ನಮ್ಮ ಕೈಯಲ್ಲಿತ್ತು. ಎಲ್ಲ ತಾಲೂಕು ಪಂಚಾಯತ್ಗಳು ನಮ್ಮ ಕೈಯಲ್ಲಿತ್ತು. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ವಿಧಾನಸಭೆಯಲ್ಲೂ 8ರಲ್ಲಿ 6 ಸ್ಥಾನಗಳನ್ನು ಗೆಲುವನ್ನು ತಂದುಕೊಡ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಹಾಗಾಗಿ ಒಟ್ಟು ಸಂಘಟನಾತ್ಮಕವಾಗಿ ಕಾರ್ಯವನ್ನು ಮತಗಟ್ಟೆವರೆಗೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ಸುದರ್ಶನ್ ಮತ್ತು ಅವರ ಇಡೀ ಟೀಮ್ ಮಾಡಿದೆ. ಆ ಇಡೀ ಟೀಮಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇಶದಲ್ಲಿ ಪರಿವರ್ತನೆಯ ಕಾಲಘಟ್ಟಗಳು ಪ್ರಾರಂಭ ಆಗಿದ್ದಾವೆ. ಇಡೀ ಜಗತ್ತು ಇವತ್ತು ಭಾರತ ಕಡೆಗೆ ನೋಡ್ತಾ ಇದ್ದಾವೆ. ಇವತ್ತು ಇಡೀ ಕಾರ್ಯಕರ್ತರು ಉತ್ಸಾಹದಿಂದ ಇದ್ದಾರೆ. 500 ವರ್ಷಗಳ ಹೋರಾಟದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ಮತ್ತೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯ ಮುಖಾಂತರ ಇಡೀ ಹಿಂದೂ ಸಮಾಜ ಎದ್ದು ನಿಲ್ಲತಕ್ಕಂಥ, ಇಡೀ ಹಿಂದೂ ಸಮಾಜ ಧೈರ್ಯವನ್ನು ವಿಶ್ವಾಸ ತುಂಬತಕ್ಕಂಥ ಕಾರ್ಯಗಳಾಗಿದ್ದಾವೆ. ಇವತ್ತು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಭಾರತದಲ್ಲಿ ಪರಿವರ್ತನೆಗಳಾಗ್ತಾ ಇದ್ದಾವೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ನಂತರ ಬದಲಾವಣೆ ಆಗಿದ್ದಾವೆ. INDIA ತುಂಡು ತುಂಡಾಗ್ತಾ ಇದೆ, ಚೂರು ಚೂರಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನು ದೇಶದಲ್ಲಿ ತೋರಿಸ್ತಾ ಇದೆ. ಇವತ್ತು ಬಿಹಾರ್ನಂಥ ರಾಜ್ಯ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬಂದಿದೆ. ಇಡೀ ದೇಶದಲ್ಲಿ ಮತ್ತೆ ಮೋದಿ ಮತ್ತು ರಾಮ 2 ಮಾತುಗಳು ಕೇಳ್ತಾ ಇದ್ದಾವೆ. ಮುಂದಿನ ಚುನಾವಣೆಯಲ್ಲಿ ಹೇಳ್ತಾ ಇದೆ, ಈ ದೇಶದಲ್ಲಿ ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗೋದು ಶತಸಿದ್ಧ, ಮೋದಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದು ಶತಸಿದ್ಧ. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ವಾತಾವರಣಗಳು ಪರಿವರ್ತನೆಗಳಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ನ ದಬ್ಬಾಳಿಕೆ ಪ್ರಾರಂಭ ಆಗಿದೆ. ಹಿಂದೂ ದಮನ ನೀತಿಗಳು ಪ್ರಾರಂಭ ಆಗಿದ್ದಾವೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಅವಹೇಳನ ಮಾತುಗಳನ್ನು ಆಡಿದ್ದಾರೆ. ಇವತ್ತು
ಹನುಮಧ್ವಜವನ್ನು ತೆರವುಗೊಳಿಸುವುದರ ಮುಖಾಂತರ ಹಿಂದೂ ಸಮಾಜಕ್ಕೆ ಆಘಾತ ಮಾಡತಕ್ಕಂಥ, ಹಿಂದೂ ಸಮಾಜಕ್ಕೆ ದ್ರೋಹ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಾಮ ಮತ್ತು ಹನುಮಂತನ ಶಾಪ ಸಿದ್ದರಾಮಣ್ಣನಿಗೆ ತಟ್ಟುತ್ತೆ. ಹಾಗಾಗಿ ಇವತ್ತಿಡೀ ರಾಜ್ಯದಲ್ಲಿ ಹಿಂದೂಗಳನ್ನು ದಮನಿಸ್ತಕ್ಕಂಥ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಕೇವಲ ಹನುಮಧ್ವಜವನ್ನು ಕಿತ್ತೊಳಿಸೋದು ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾಗಿರಿಯ ಕೇಸುಗಳನ್ನು ಹಾಕತಕ್ಕಂಥದ್ದು, ಅವರನ್ನು ಗಡಿಪಾರು ಮಾಡತಕ್ಕಂಥದ್ದು, ಅವ್ರ ಮೇಲೆ ಕೇಸುಗಳನ್ನು ದಾಖಲು ಮಾಡಿ ಅವರನ್ನು ಜೈಲಿಗಟ್ಟಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಿಂದಿನ ಸಿದ್ದರಾಮಣ್ಣ ಸರ್ಕಾರ ಇದ್ದಾಗಲೂ ಇದನ್ನೇ ಮಾಡಿತ್ತು. ಆವತ್ತು ಈ ರಾಜ್ಯದ ಜನತೆ ಮತ್ತೆ ಸಿದ್ದರಾಮಣ್ಣನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಮತ್ತೆ ಸಿದ್ದರಾಮಣ್ಣ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸಹಿಸೋದಿಲ್ಲ. ವಿಜಯೇಂದ್ರ ನೇತೃತ್ವದಲ್ಲಿ ಈ ಎಲ್ಲ ಹಿಂದೂಗಳ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ, ಹಿಂದೂ ಕಾರ್ಯಕರ್ತರ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ಇವತ್ತು ಮತ್ತೆ ಇಡೀ ರಾಜ್ಯದಲ್ಲಿ ವಾತಾವರಣಗಳು ಪರಿವರ್ತನೆ ಆಗ್ತದೆ. ನನಗೆ ವಿಶ್ವಾಸ ಇದೆ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ತೀವಿ. ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಅಲೆ ಇದೆ, ವಾತಾವರಣಗಳು ನಮ್ಮ ಪರವಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಒಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸಬೇಕು. ಹಾಗಾಗಿ ಇವತ್ತು ಸತೀಶ್ ಕುಂಪಲ್ ಅವರ ಹೊಸ ನೇತೃತ್ವವನ್ನು ನಾವು ತಗೊಂಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ಮತ್ತೆ ಅವರು ಕೆಲಸವನ್ನು ಮಾಡ್ತಕ್ಕಂಥ, ಮತ್ತೆ ಅವರ ಮುಖಾಂತರವಾಗಿ ಇಡೀ ಸಂಘಟನೆಯನ್ನು ಮಾಡ್ತಾ ಇಡೀ ಕ್ಷೇತ್ರಗಳನ್ನು ಮತ್ತೆ ಗೆಲ್ಲುವಂಥ ಕೆಲಸ ಕಾರ್ಯಗಳಿಂದ ಮತ್ತೆ ಈ ಲೋಕಸಭಾ ಚುನಾವಣೆ, ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ನಾವು ಅಭೂತಪೂರ್ವವಾಗಿರ್ತಕ್ಕಂಥ ಸಂಘಟನಾತ್ಮಕ ಗೆಲುವನ್ನು ಮಾಡೋದಕ್ಕೋಸ್ಕರ ಒಂದಾಗಿ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳ್ತಾ, ನಾನು ನೂತನವಾಗಿ 2 ರಾಜ್ಯದ 3 ಜನ ನಮ್ಮ ಜಿಲ್ಲೆಯ ಪ್ರಮುಖರು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ವಿಶೇಷವಾಗಿ ಬ್ರಿಜೇಶ್ ಚೌಟ ಅವರು ರಾಜ್ಯದ ಕಾರ್ಯದರ್ಶಿಯಾಗಿ ತಂಡದಲ್ಲಿ ಸೇರಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯುವ ಶಾಸಕ ಬೆಳ್ತಂಗಡಿಯಲ್ಲಿ ಅಭಿವೃದ್ಧಿಯ ಮಹಾಪೂರವನ್ನು ತರುವುದರ ಮುಖಾಂತರ ಹೊಸ ಅಭಿವೃದ್ಧಿಯ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಯುವ ನಾಯಕ ಹರೀಶ್ ಪೂಂಜಾ ಅವರು ರಾಜ್ಯದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಬೆಂಗಳೂರಲ್ಲಿದ್ದರೂ ಸಮೇತ ನಮ್ಮ ಪ್ರಶಾಂತ್ ಮಂಗಳೂರಿನವರು, ನಮ್ಮ ಜಿಲ್ಲೆಯವರು ಇವತ್ತು ಬೆಂಗಳೂರಲ್ಲಿ ಮಾಧ್ಯಮದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಸುದರ್ಶನ್ ಅವರ ತಂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿತ್ತು. ಈ ಕ್ಷೇತ್ರದಲ್ಲಿ ಎಲ್ಲ ಗೆಲುವುಗಳನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನ, ನಮ್ಮೆಲ್ಲ ಸಹಕಾರಗಳ ಜೊತೆಗೆ ಸತೀಶ್ ಕುಂಪಲ್ ಅವರ ನೇತೃತ್ವದಲ್ಲಿ ಮತ್ತೆ ಈ ಕ್ಷೇತ್ರವನ್ನು ಗೆಲ್ಲೋಣ ಅಂತ ಹೇಳ್ತಾ, ಮತ್ತೆ ನಾನು ವಿಜಯೇಂದ್ರ ಅವರು ಇವತ್ತು 2ನೇ ಬಾರಿಗೆ ಮಂಗಳೂರಿಗೆ ಬಂದಿದ್ದಾರೆ. ಅವರ ಅಧ್ಯಕ್ಷ ಅವಧಿಯಲ್ಲಿ 2 ತಿಂಗಳಲ್ಲಿ 2 ಬಾರಿ ಮಂಗಳೂರಿಗೆ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂದಿರತಕ್ಕಂಥ ಎಲ್ಲರಿಗೂ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ನಮ್ಮನ್ನು ಉದ್ದೇಶಿಸಿ ಕೋಟಾ ಶ್ರೀನಿವಾಸ್ ಪೂಜಾರಿಗಳು, ಪಕ್ಷದ ನಾಯಕರು, ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ಜನತಾ ಪಕ್ಷದ ಕಾರ್ಯಕರ್ತರಾದ ನಮಗೆಲ್ಲರಿಗೂ ಇವತ್ತು ಸಂಭ್ರಮ. ವಿಜಯೇಂದ್ರ ಅವರು ಒಳಗೆ ಬರ್ತಾ ಇರುವಾಗಲೇ ಸಾವಿರ ಘೋಷಣೆಗಳನ್ನು ಕೂಗಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಸಾರಿಗಿಂತ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸ್ತೇವೆ ಅಂತ ಹೇಳಿರುವಂಥ ಶಾಸಕರ ಪ್ರೋತ್ಸಾಹದ ಉತ್ಸಾಹದ ದನಿ ಇದೆಯಲ್ಲ, ಅದು ಅತ್ಯಂತ ಸಂತೋಷ ಮತ್ತು ಸಂಭ್ರಮವನ್ನು ತಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾಲಘಟ್ಟ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಹೇಳಿದರೆ, ಉತ್ತರ ಕನ್ನಡವೂ ಸೇರಿದಂತೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ನಾನು ವಿಕಸಿತ ಭಾರತ ಯಾತ್ರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಬದಲಾದ ಭಾರತದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಆ ವಿಕಸಿತ ಭಾರತದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಬಂದು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದರು. ಒಬ್ಬರಂದರೆ, 10 ವರ್ಷದ ಕೆಳಗೆ ನನ್ನ ಮನೆಯಲ್ಲಿ ಗ್ಯಾಸೇ ಇರಲಿಲ್ಲ, ಕಟ್ಟಿಗೆ ಒಲೆಯಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೆ, ನನ್ನ ಕಣ್ಣುಗಳು ಹೊಗೆಯಿಂದ ಕಷ್ಟಕ್ಕೀಡಾಗಿದ್ದು, ಆದರೆ ನರೇಂದ್ರ ಮೋದಿಯವರು ಕೊಟ್ಟಿರುವಂಥ ಉಜ್ವಲ ಯೋಜನೆಯಿಂದಾಗಿ ಭಾರತ ದೇಶದ ಮಹಿಳೆಯರ ಬದುಕು ಹಸನಾಗಿದೆ, ಅವರ ಕಣ್ಣುಗಳೆಲ್ಲ ಸುರಕ್ಷಿತವಾಗಿದೆ, ಮಹಿಳೆಯರು ನೆಮ್ಮದಿಯಿಂದ ಇದ್ದೇವೆ ಅಂತ ಹೇಳಿದಾಗ ನಮಗೆ ರೋಮಾಂಚನ ಆಗಿಬಿಡುತ್ತೆ. ಎಲ್ಲಿಂದ ಎಲ್ಲಿಗೆ ಬಂತು ಬದಲಾದ ಭಾರತದ ಪರಿಸ್ಥಿತಿ ಅಂತೇಳಿ. ಇವತ್ತು ಭಾರತ ದೇಶದಲ್ಲಿ ಅಡುಗೆ ಅನಿಲ ಇಲ್ಲದಿರುವಂಥ ಮನೆ ಇಲ್ಲ. ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಶೌಚಾಲಯ ಇಲ್ಲದಿರುವಂಥ ಮನೆಗಳಿಲ್ಲ, ವಿದ್ಯುತ್ ಇಲ್ಲದಿರುವಂಥ ಮನೆಗಳಿಲ್ಲ ಅನ್ನುವಂಥ ಮಹತ್ತರವಾದ ಬದಲಾದ ಭಾರತದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ, ಸಮಾಜದ ಕಟ್ಟಕಡೆ ಮನುಷ್ಯ ಕೂಡ ಇವತ್ತು ತನ್ನ ಕಾಲ ಮೇಲೆ ತಾನು ನಿಂತು ಬದುಕನ್ನು ಕಟ್ಟಿಕೊಡಲಿಕ್ಕೆ ನರೇಂದ್ರ ಮೋದಿಯವರ ಸದಕಾರ ಕಾರಣ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಕಾರ್ಯಕರ್ತರಾದ ನಮಗೆ ಸಂತೋಷ ಆಗಿಬಿಡುತ್ತೆ. ಬದಲಾದ ಭಾರತದ ಪರಿಸ್ಥಿತಿ, ಒಂದು ಕಾಲದಲ್ಲಿ ಭಾರತ ಹೇಗಿತ್ತು ಅಂತ ಹೇಳಿದರೆ, ನಾವೇನಾದರೂ ನಮ್ಮ ಹಿರಿಯರು ನೆನಪು ಮಾಡಿಕೊಂಡ್ರೆ 1962ರಲ್ಲಿ ಚೀನಾಕ್ಕೆ ಮತ್ತು ಭಾರತಕ್ಕೆ ಯುದ್ಧ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತದ
ಮೇಜರ್ ಒಬ್ಬ ಒಂದು ಪುಸ್ತಕ ಬರೀತಾನೆ, ದಳವಾಯಿ ಅಂತೇಳಿ. ಆ ಪುಸ್ತಕದಲ್ಲಿ ಅವನು ಏನು ಬರೆದಿದ್ದಾನೆ ಅಂದರೆ, ಚೀನಾ ಸೈನಿಕರತ್ತೆ ಎಸೆಯಲಿಕ್ಕೆ ನನ್ನ ಕೈಯಲ್ಲಿ ಗುಂಡುಗಳಿರಲಿಲ್ಲ, ನನ್ನ ಕಾಲಿನ ಶೂ ಹರಿದು ಹೋಗಿ ನನ್ನ ಕಾಲುಗಳು ಐಸ್ಗಳ ಮೇಲೆ ನಿಂತು ನನ್ನ ಬಾಯಲ್ಲಿ ರಕ್ತ ಬಂದು ನಾನು ಮೂರ್ಛೆ ಹೋದೆ ಅಂತ ಆತ ಬರೀತಾನೆ. ಒಂದು ಕಾಲದಲ್ಲಿ ಚೀನಾದ ಎದುರು ಯುದ್ಧ ಮಾಡಲಿಕ್ಕೆ ನಮ್ಮ ಸೈನಿಕರ ಹತ್ರ ಶಕ್ತಿ ಇರಲಿಲ್ಲ, ಮದ್ದುಗುಂಡುಗಳಿರಲಿಲ್ಲ, ಪ್ರೋತ್ಸಾಹಗಳಿರಲಿಲ್ಲ, ಆತ್ಮಸ್ಥೈರ್ಯಗಳಿರಲಿಲ್ಲ. ಇವತ್ತು ನರೇಂದ್ರ ಮೋದಿಯವರ ಬದಲಾದ ಭಾರತದ ಪರಿಸ್ಥಿತಿ ಏನು ಹೇಳುತ್ತೆ ಅಂತ ಹೇಳಿದರೆ, ಅಮೇರಿಕದ ನಿವೃತ್ತ ರಕ್ಷಣಾ ತಜ್ಞ ಒಂದು ವರದಿಯನ್ನು ಕೊಡ್ತಾನೆ. ಆ ವರದಿಯಲ್ಲಿ ಏನು ಹೇಳಿದ್ದಾನೆ ಅಂತ ಹೇಳಿದರೆ, ಇಡೀ ಜಗತ್ತಿಗೆ ತೊಂದರೆ ಕೊಡುವಂಥ ದೇಶ ಯಾವುದು ಕೇಳಿದರೆ ಚೀನಾ ದೇಶ. ಆ ಚೀನಾವನ್ನು ದುಂಡಾವರ್ತಿ ಮಾಡ್ತಿರುವಂಥ ಚೀನಾವನ್ನು ತಡೆಗಟ್ಟುವಂಥ ಶಕ್ತಿ ಇವತ್ತು ಜಗತ್ತಿನಲ್ಲಿ ಅಮೇರಿಕ್ಕಿಲ್ಲ, ರಷ್ಯಾಕ್ಕಿಲ್ಲ, ಬ್ರಿಟನ್ನಿಗಿಲ್ಲ, ಜಪಾನಿಗಿಲ್ಲ. ಚೀನಾವನ್ನು ತಡೆಗಟ್ಟುವ ಶಕ್ತಿ ಜಗತ್ತಿನಲ್ಲಿ ಯಾರಿಗಾದರೂ ಇದ್ದರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾತ್ರ. ಭಾರತದ ಪ್ರಧಾನಮಂತ್ರಿಗೆ ನರೇಂದ್ರ ಮೋದಿಗೆ ಮಾತ್ರ ಅಂತೇಳಿ ಒಂದು ಕಾಲದಲ್ಲಿ ಯೋಚನೆ ಮಾಡೋಣ. ಒಂದು ಕಾಲದಲ್ಲಿ ಭಾರತ ಬಡವಾಗಿತ್ತು ಅನ್ನೋದಕ್ಕಿಂತ ಭಾರತ ದೇಶದ ಚಿನ್ನವನ್ನು ಬೇರೆ ದೇಶಕ್ಕೆ ಅಡ ಇಟ್ಟಂಥ ದೇಶ ನಮ್ಮದು. ಯಾವ ಪಕ್ಷ ಅಧಿಕಾರದಲ್ಲಿತ್ತು, ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನೋದು ನನ್ನ ಚರ್ಚೆ ಅಲ್ಲ. ಭಾರತ ನಮ್ಮ ದೇಶ. ಒಂದು ಕಾಲದಲ್ಲಿ ಭಾರತ ದೇಶವನ್ನು, ಚಿನ್ನವನ್ನು ಬೇರೆ ದೇಶಕ್ಕೆ ಅಡ ಇಟ್ಟಂಥ ದೇಶ ನಮ್ಮದು. ಆದರೆ ನರೇಂದ್ರ ಮೋದಿಯವರ 10 ವರ್ಷಗಳ ಅವಧಿಯಲ್ಲಿ ಬದಲಾದ ಭಾರತ ಏನಾಗಿದೆ ಅಂತ ಹೇಳಿದರೆ, ಇನ್ನು ಮೂರೇ ವರ್ಷದಲ್ಲಿ ಜಗತ್ತಿನ ಅತ್ಯಂತ ಆರ್ಥಿಕವಾದಂಥ ಬಲಾಢ್ಯ ರಾಷ್ಟ್ರಗಳಲ್ಲಿ ಮೂರನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುತ್ತೆ. ಇನ್ನು 10 ವರ್ಷಗಳಲ್ಲಿ ಇಡೀ ಜಗತ್ತು ಎದುರು ನಿಂತರೂ ಕೂಡ, ಇನ್ನು 10 ವರ್ಷಗಳಲ್ಲಿ ಇಡೀ ಜಗತ್ತೇ ನಮ್ಮ ವಿರುದ್ಧ ಇದ್ದರೂ ಕೂಡ ಜಗತ್ತಿನಲ್ಲಿ ಅತ್ಯಂತ ಆರ್ಥಿಕವಾದಂಥ ಬಲಾಢ್ಯ ದೇಶ ಯಾವುದು ಕೇಳಿದರೆ ಪ್ರಥಮ ಸ್ಥಾನದಲ್ಲಿ ಭಾರತ ಅನ್ನುವಂಥ ಮಟ್ಟಕ್ಕೆ ನಾವು ಬೆಳೆದು ಬಿಡ್ತೇವೆ. ಆ ಹಿನ್ನೆಲೆಯಲ್ಲಿ ಸಮರ್ಥ ಭಾರತ, ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತದ ಪರಿಕಲ್ಪನೆ ನರೇಂದ್ರ ಮೋದಿಯವರು ಅನುಷ್ಠಾನ ಮಾಡ್ತಿರುವ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ. ನಮಗೆಲ್ಲ ಅತ್ಯಂತ ಸಂತೋಷ, ಸಮಾಧಾನ, ಹೆಮ್ಮೆ. ಇವತ್ತು ಯಾರೋ ಒಂದು ಮದುವೆ ಕಾಗದವನ್ನು ಕೊಡ್ತಾರೆ, ಅದರಲ್ಲಿ ಏನು ಬರ್ತಿದ್ದಾರೆ ಗೊತ್ತಾ? ನವ ದಂಪತಿಗಳಿಗೆ ನೀವು ಆಶೀರ್ವಾದ ಮಾಡುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡ್ತೇನೆ ಅಂತ ಹೇಳುವಂಥ ಆಶೀರ್ವಾದವನ್ನು ಮತ್ತು ಶುಭಾಶಯವನ್ನು ನಮಗೆ ಸಲ್ಲಿಸಿ ಸಾಕು ಅಂತೇಳಿ ಆ ಮದುಮಕ್ಕಳು ಹೇಳುವಾಗ ನಮಗಾಗಿರುವಂಥ ಸಂತೋಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟಿಷ್ಟಿಲ್ಲ. ಒಂದು ಕಡೆಯಲ್ಲಿ ಭಾರತ ಇವತ್ತು ಸಮೃದ್ಧ ಆಗ್ತಾ ಇದ್ದರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಂಥ ದುಸ್ಥಿತಿಗಿಳಿದು ಬಿಟ್ಟಿದೆ. ನಾನು ಸಿದ್ದರಾಮಯ್ಯನವರಿಗೆ ವೇದಿಕೆ ಮೂಲಕ ಪ್ರಶ್ನೆ ಮಾಡುವುದೇನೆಂದರೆ, ಕಾಂತರಾಜ್ ವರದಿಯನ್ನು ಮಾಡ್ತೇನೆ ಅಂತೇಳಿ ಭರವಸೆ ಕೊಡಲಿಕ್ಕೋಸ್ಕರ ನಿಮಗೆ ಸರ್ಕಾರಿ ವತಿಯಿಂದ ಸಮಾವೇಶ ಮಾಡಬೇಕಾಯ್ತಾ? ಎಂಥ ದುರ್ಗತಿ ಬಂತು ಸರ್ಕಾರಕ್ಕೆ. ಕಾಂತರಾಜ್ ವರದಿಯನ್ನು ಸಿದ್ಧಪಡಿಸಿದವರು ಯಾರು? ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರೇ ಕಾಂತರಾಜ್ ವರದಿಗೆ 165 ಕೋಟಿ ರೂಪಾಯಿ ಖರ್ಚು ಮಾಡಿದವರು. ಕಾಂತರಾಜ್ ವರದಿಗೋಸ್ಕರ ಕಾಂತರಾಜ್ ಸಮಿತಿಯನ್ನು ಮಾಡಿದವರು. ನಿಮ್ಮ ಕಾಲದಲ್ಲಿ ಕಾಂತರಾಜ್ ವರದಿಯನ್ನು ಸಿದ್ಧಪಡಿಸಿದ್ದಾರೆ, ಆಗ ನೀವು ಬಿಡುಗಡೆ ಮಾಡಲಿಲ್ಲ. ನಿಮ್ಮ ಸಮ್ಮಿಶ್ರ ಸರ್ಕಾರದ ನೇತೃತ್ವದಲ್ಲಿ ಕಾಂತರಾಜ್ ವರದಿ ಸಿದ್ಧವಾಗಿತ್ತು, ಆಗ ನೀವು ಮಾಡಲಿಲ್ಲ. ಇವತ್ತು ನೀವೇ ಮುಖ್ಯಮಂತ್ರಿ. ಜಯಪ್ರಕಾಶ್ ಹೆಗಡೆಯವರು ಆ ವರದಿಯನ್ನು ಸಿದ್ಧಪಡಿಸಿ ಇಟ್ಟುಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಕಾಂತರಾಜ್ ವರದಿಯನ್ನು ನಾನು ಅನುಷ್ಠಾನ ಮಾಡ್ತೇನೆ, ಬಿಡುಗಡೆ ಮಾಡ್ತೇನೆ, ಅಂಗೀಕರಿಸ್ತೇನೆ ಅಂತ ಹೇಳ್ಕೊಳ್ಳಿಕ್ಕೆ ಸರ್ಕಾರದ ವತಿಯಿಂದ ಸಮಾವೇಶ ಮಾಡುವಂಥ ದುರಂತ ಬಂತಲ್ಲ, ಅದು ಅತ್ಯಂತ ನೋವಿನ ಸಂಗತಿ ಅನಿಸುತ್ತೆ ನನಗೆ. ಒಟ್ಟಾರೆ ಒಂದು ಕಡೆಯಲ್ಲಿ ಕಾಂತರಾಜ್ ವರದಿಯನ್ನು ಅಂಗೀಕರಿಸಲಿಕ್ಕೆ ನಾನು ಬದ್ಧ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾರೆ, ಮತ್ತೊಂದು ಕಡೆಯಲ್ಲಿ ಆಯೋಗದ ಅವಧಿಯನ್ನು ಇನ್ನೊಂದು ತಿಂಗಳು ಮುಂದುವರಿಸ್ತಾರೆ. ಇನ್ನೊಂದು ತಿಂಗಳು ಮುಂದುವರಿಸಿಬಿಟ್ರೆ ಚುನಾವಣೆ ನೀತಿ ಸಂಹಿತೆ ಬರುತ್ತೆ. ನನಗೆ ಗೊತ್ತಿಲ್ಲ ಚುನಾವಣೆ ನೀತಿ ಸಂಹಿತೆ ಬಂತ ಹೇಳಲಿಕ್ಕೆ. ಆ ಬಡವರಿಗೆ ವಂಚನೆ ಮಾಡಲಿಕ್ಕೆ ಅತ್ಯಂತ ಇರುವಂಥ ಅವಕಾಶವನ್ನು ಸಿದ್ದರಾಮಯ್ಯನವರು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂಥ ಆರೋಪಗಳನ್ನು ಮಾಡುವಂಥ ಅನಿವಾರ್ಯತೆ ಮಧ್ಯದಲ್ಲಿ ನಾವಿದ್ದೇವೆ. ಬಂಧುಗಳೇ, ನನ್ನ ವಿನಂತಿ, ಸಿದ್ದರಾಮಯ್ಯನವರ ಭಾಷೆ, ಅವರ ನಡವಳಿಕೆಗಳು ಎಲ್ಲರನ್ನೊಳಗೊಂಡಂಥ ಸಮಾಜ ಕಟ್ತೇವೆ ಅಂತ ಹೇಳುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಎಲ್ಲರನ್ನೊಳಗೊಂಡ ಸಮಾಜವನ್ನು ಮಾಡ್ತೇವೆ ಅಂತ ಹೇಳುವಂಥ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿವರೆಗೆ ಅಹಿಂದ ನಾಯಕ ನಾನು ಅಂತ ಹೇಳ್ತಾ ಇದ್ರು. ಇವತ್ತಿಂದ ಅಲ್ಪಸಂಖ್ಯಾತ ನಾಯಕ ಸಿದ್ದರಾಮಯ್ಯ ಅನ್ನೋದು ಸಾಬೀತಾಗಿ ಹೋಗಿದೆ. ಒಂದು ಕಾಲದಲ್ಲಿ ಬಡವರು, ದುರ್ಬಲರು, ಧ್ವನಿ ಇಲ್ಲದಿದ್ದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ನಾಯಕ ನಾನು ಅಂತ ಹೇಳ್ತಾ ಇರುವಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಅನಿವಾರ್ಯವಾಗಿ ನಾನು ಅಹಿಂದ ನಾಯಕ ಅಲ್ಲ, ಅಲ್ಪಸಂಖ್ಯಾತರ ನಾಯಕ ಅನ್ನುವಂಥ ಮಟ್ಟಕ್ಕೆ ಅವರು ಮುಟ್ಟಿಬಿಟ್ಟಿದ್ದಾರೆ. ಅಲ್ಲ ಅಂತೇಳಿ ನೋಡೋಣ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೇನೆ ಅಂತ ಹೇಳಿದಾಗ ನಾವು ಹೇಳಿದೆವು, 10 ಅಲ್ಲದೆ 20 ಕೋಟಿ ಸರ್ಕಾರಿ ದುಡ್ಡು ನಮಗೇನು. ಆದರೆ ಅದೇ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಿಸಿದಂಥ 11,500 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ವಿನಿಯೋಗ ಮಾಡಿದ್ರಿ ಅಲ್ಲ, ಯಾವ ನ್ಯಾಯ ನಿಮ್ಮದು? ಗ್ಯಾರಂಟಿಗೆ ವಿನಿಯೋಗ ಮಾಡಿದ್ರಿ. ನಾನು ಮತ್ತೆ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ
ತಮ್ಮ ಅಧಿಕಾರದ ಅವಧಿಯಲ್ಲಿ ಪರಿಶಿಷ್ಟ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರುವಂಥ ಹಣದಲ್ಲಿ 11,500 ಕೋಟಿಯನ್ನು ಗ್ಯಾರಂಟಿಗೆ ಉಪಯೋಗ ಮಾಡಿದಂಥ ಯಾವುದಾದ್ರೂ ಕೆಟ್ಟ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲ ಅಂತೇಳಿ ನೋಡೋಣ. ಪರಿಸ್ಥಿತಿಗಳು ಇಷ್ಟು ಕೆಟ್ಟು ಹೋಗಿದೆ. ಭಾಷೆಗಳು, ಸಂಸ್ಕಾರಗಳು, ನಡವಳಿಕೆಗಳು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದರೆ ಇಡೀ ಭಾರತದ ಹೆಮ್ಮೆ, ಭಾರತದ ಅಭಿಮಾನ, ಭಾರತದ ಗೌರವದ ಸಂಕೇತ, ಪ್ರಜಾಪ್ರಭುತ್ವ ನಾಡಿನಲ್ಲಿ ಇಡೀ ಜಗತ್ತು ಬೆರಗಾಗಿ ದ್ರೌಪದಿ ಮುರ್ಮು ಭಾರತದ ರಾಷ್ಟ್ರಪತಿ ಅದನ್ನು ಹೆಮ್ಮೆಯಿಂದ, ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನೋಡುವ ಸಂದರ್ಭದಲ್ಲಿ ಆ ದ್ರೌಪದಿ ಮುರ್ಮುನಂಥ ಬುಡಕಟ್ಟು ಜನಾಂಗದ ಮಹಿಳೆ, ಎಲ್ಲರ ತಾಯಿ, ಭಾರತದ ರಾಷ್ಟ್ರಪತಿಗೆ ಏಕವಚನದಲ್ಲಿ ಕರೆದಿರುವಂಥ ಏಕೈಕ ರಾಜಕಾರಣಿ ಸಿದ್ದರಾಮಯ್ಯ ಅಲ್ವೇನು? ಸಂಕೋಚ ಆಗೋದಿಲ್ವೇನು? ಸಂಕಟ ಆಗೋದಿಲ್ವೇನು? ಭಾರತದ ರಾಷ್ಟ್ರಪತಿಯನ್ನು ಏಕವಚನ ಕರೀಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಸಿದ್ದರಾಮಯ್ಯನವರು ಸ್ಪಷ್ಟೀಕರಣ ಕೊಡ್ತಾರೆ, ನಾವು ಅತ್ಯಂತ ಗೌರವಿಸುವವರನ್ನು ಏಕವಚನದಲ್ಲಿ ಕರೀತೇವೆ ಅಂತೇಳಿ. ನೀವು ಅತ್ಯಂತ ಗೌರವಿಸುವವರಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದಾರೆ ತಾನೆ? ಯಾವುದಾದ್ರೂ ಒಂದು ದಿವಸ ನೀವು ಅವರಿಗೆ ಏಕವಚನದಲ್ಲಿ ಕರೆದಿದ್ದೀರಾ? ಯಾವುದಾದ್ರೂ ಒಂದು ದಿವಸ ಸೋನಿಯಾ ಗಾಂಧಿನ ಏಕವಚನದಲ್ಲಿ ಕರೆದಿದ್ದೀರಾ? ನೀವು ಅತ್ಯಂತ ಗೌರವಿಸುವವರು, ಪ್ರೀತಿಸುವವರು, ಅಭಿಮಾನದಲ್ಲಿರುವವರು ರಾಹುಲ್ ಗಾಂಧಿ ಅವರು ತಾನೆ? ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು. ಯಾವುದಾದ್ರೂ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ನೀವು ಏಕವಚನದಲ್ಲಿ ಕರೆದಿದ್ದೀರಾ? ಭಾರತದ ರಾಷ್ಟ್ರಪತಿಯನ್ನು ಏಕವಚನದಲ್ಲಿ ಕರೆದಿರಿ. ಜಗತ್ತೆಮ್ಮೆ ಪಡುವಂಥ ನರೇಂದ್ರ ಮೋದಿ ಅವರನ್ನು ಏಕವಚನದಲ್ಲಿ ಕರೆದಿರಿ. ಇದರ ಫಲಿತಾಂಶವನ್ನು, ಇದರ ಪರಿಣಾಮವನ್ನು ಉಣ್ಣುವ ದಿನಗಳು ಬರುತ್ತೆ. ಕಾಂಗ್ರೆಸ್ಸಿಗೆ ಯಾರು ಕೂಡ ಆತಂಕ ಪಡಬೇಕಾದಂಥ ಅವಶ್ಯಕತೆಗಳಿಲ್ಲ. ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿರುವಂಥ 30-40 ವರ್ಷಗಳ ಹಿಂದೆ ಒಂದು ಟ್ರಸ್ಟ್ನವರು ಒಂದು ಧ್ವಜಸ್ತಂಭವನ್ನು ಮಾಡ್ತಾರೆ. ಆ ಧ್ವಜಸ್ತಂಭದ ಮೇಲೆ ಮೊನ್ನೆ 6.5 ಲಕ್ಷ ರೂಪಾಯಿ ಸಾರ್ವಜನಿಕ ದೇಣಿಗೆಯಿಂದ, ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ, ಸಾರ್ವಜನಿಕ ದೇಣಿಗೆಯಿಂದ ಒಂದು ಧ್ವಜಸ್ತಂಭ ಮಾಡಿ ಶ್ರೀರಾಮ ಪ್ರತಿಷ್ಠಾಪನೆಯ ದಿವಸ, ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿವಸ ಆ ಹನುಮತ್ ಧ್ವಜವನ್ನು, ಕೇಸರಿ ಧ್ವಜವನ್ನು, ಭಗವದ್ ಧ್ವಜವನ್ನು ಆ ಕಟ್ಟೆಯ ಮೇಲೆ ಏರಿಸ್ತಾರೆ. ನೀವು ಸುಮ್ಮನೆ ಏರಿಸಿದ್ದಲ್ಲ, ಗ್ರಾಮ ಪಂಚಾಯತ್ ಅನುಮತಿ ತೆಗೆದುಕೊಳ್ಳಲಾಗಿದೆ, ನಿರ್ಣಯದ ಮೂಲಕ ಪರ್ಮಿಷನ್ ತಗೊಳ್ಳಲಾಗಿದೆ, ಗ್ರಾಮ ಪಂಚಾಯತಿಯಲ್ಲಿ ಲೈಸೆನ್ಸ್ ತಗೊಂಡಿದ್ದಾರೆ. ಭಗವದ್ ಧ್ವಜ ಅನ್ನೋ ಒಂದೇ ಕಾರಣಕ್ಕೆ ರಾತ್ರಿ 3 ಗಂಟೆಗೆ ಪೊಲೀಸರನ್ನ ಕಳಿಸಿ, ಜಿಲ್ಲಾಧಿಕಾರಿ ಅವರನ್ನ ಕಳಿಸಿ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಭಗವದ್ ಧ್ವಜನ ಕೆಳಗಿಳಿಸಿತ್ತಲ್ಲ. ನಾವು ಭಾರತೀಯ ಜನತಾ ಪಕ್ಷವರು ಹೇಳ್ತಾ ಇದ್ದೇವೆ, ಇನ್ನು ಮುಂದೆ ಭಗವದ್ ಧ್ವಜವನ್ನು ನೀವು ಯಾವ ದಿವಸ ಕೆಳಗಿಳಿಸಿ ಆ ಮಹಿಳೆಯರಿಗೆ ಲಾಠಿ ಚಾರ್ಜ್ ಮಾಡಿದರು, ಆ ಯುವಕರ ಮೇಲೆ ಪೆಟ್ಟು ಹೊಡೆದರು, ಆ ಯುವಕರ ಮೇಲೆ ದೊಣ್ಣೆ ಬೀರಿಸಿದ್ರು, ನೀವು ಇನ್ನು ಮುಂದೆ ನಡೀತಾ ಇರುವುದು ಕರ್ನಾಟಕ ರಾಜ್ಯದ ಮಟ್ಟಿಗೆ, ಕರ್ನಾಟಕ ರಾಜ್ಯದಲ್ಲಿ ಹನುಮ ಭಕ್ತರಿಗೂ ಟಿಪ್ಪು ಭಕ್ತರಿಗೂ ನಾಳೆ ನಡೆಯುವಂಥ ಚುನಾವಣೆ, ಹನುಮ ಭಕ್ತರಿಗೂ ರಾಮ ಭಕ್ತರು ಒಂದೆಡೆ ಆದರೆ ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಮತ್ತು ಟಿಪ್ಪು ಭಕ್ತರ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ರಾಮ ಭಕ್ತರು ಗೆಲ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಬಹಿರಂಗವಾದಂಥ ಈ ಸಭೆಯಲ್ಲಿ ಹೇಳ್ತೇನೆ, ಬರೆದಿಟ್ಟುಕೊಳ್ಳಿ ಈ ಮಾತನ್ನು. ನಿಶ್ಚಯವಾಗಿ ಮಾನ್ಯ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ರಾಮ ಭಕ್ತರು ಗೆದ್ದೇ ಗೆಲ್ತಾರೆ, ಇದರಲ್ಲಿ ಅನುಮಾನಗಳು ಬೇಕಾಗಿಲ್ಲ. ನನ್ನ ವಿನಂತಿ, ನಾನು ಅತ್ಯಂತ ವಿನಂತಿ ಮಾಡ್ತೇನೆ, ಅಭಿನಂದನೆ ಮಾಡುವಂಥದ್ದು ನಮ್ಮ ಹಿಂದಿನ ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ರವರಿಗೆ. ಭಾಳ ಬುದ್ಧಿವಂತಿಕೆಯಿಂದ, ನಾಜೂಕಿಂದ, ಎಲ್ಲರನ್ನು ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋಗುವಂಥ ಒಳ್ಳೆಯ ಗುಣಗಳಿಂದ 4 ವರ್ಷಗಳ ಕಾಲ ಈ ಜಿಲ್ಲೆಯ BJPಯ ಜಿಲ್ಲಾಧ್ಯಕ್ಷರಾಗಿ ಎಲ್ಲ ಚುನಾವಣೆಯಲ್ಲಿ ಗೆದ್ದುಕೊಟ್ಟಿದ್ದಕ್ಕೋಸ್ಕರ ಸುದರ್ಶನ್ ಮತ್ತು ತಂಡದವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ನಾನು ಸತೀಶ್ ಕುಂಪಾಲ್ರವ್ರ ಬಗ್ಗೆ ಅತ್ಯಂತ ಖುಷಿ ಏನಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಮುಖ್ಯ ರಸ್ತೆಗಳಾಯ್ತಲ್ಲ, ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೆಚ್ಚು ಕಡಿಮೆ 1000 ಬ್ಯಾನರ್ಗಳು ಇವತ್ತು ಸತೀಶ್ ಕುಂಪಾಲ್ರ ಪರವಾಗಿ ಬಿದ್ದುಬಿಟ್ಟಿದೆ. ಆ ಮಟ್ಟದ ಕಾರ್ಯಕರ್ತರ ಸಂಪರ್ಕ ಸತೀಶ್ ಕುಂಪಾಲ್ರಿಗೆ ಅಂತ ನನಗೆ ಅನಿಸ್ಕೊಂಡಿರಲಿಲ್ಲ. ನನ್ನ ಅನುಭವದ ಪ್ರಕಾರ ಯಾರೋ ನನಗೆ ಹೇಳ್ತಾಯಿದ್ರು, ಕೋಟಾ ಶ್ರೀನಿವಾಸ ಪೂಜಾರಿ ತಣ್ಣೀರನ್ನು ತಣಿಸಿ ಕುಡಿತಾನೆ ಅಂತೇಳಿ ಹೇಳ್ತಾಯಿದ್ರು. ನಾನು ಅಲ್ಲ ಅಂತ ಹೇಳಿದ್ದೆ. ಈ ಜಿಲ್ಲೆಯಲ್ಲಿ ತಣ್ಣೀರನ್ನು ತಣಿಸಿ ಕೊಡುವಂಥ ತಾಕತ್ತು ಯಾರಿಗಾದರೂ ಇದ್ದರೆ ಅದು ಸತೀಶ್ ಕುಂಪಾಲ್ರಿಗೆ ಅಂತ ಅನಿಸ್ಬಿಡುತ್ತೆ ನನಗೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು 4 ವರ್ಷಗಳ ಕಾಲ ಕಟ್ಟಿ ಬೆಳೆಸಿ, ಕರ್ನಾಟಕ ರಾಜ್ಯದಾದ್ಯಂತ ಓಡಾಟಗಳನ್ನು ಮಾಡಿ, ಜನರಿಗೆ, ಕಾರ್ಯಕರ್ತರಿಗೆ, ನಾನು ಬೀದರಿಗೆ ಹೋದಾಗ ಅಲ್ಲಿ ಅವರು ಹೇಳ್ತಾಯಿದ್ರು, ನಳಿನ್ ಕುಮಾರ್ ಅವರು ಕಾರ್ಯಕರ್ತರ ಸಂಘಟನೆ ಮತ್ತು ಜೋಡಣೆ ಏನಂತೇಳಿ ನಮ್ಮ ಜಿಲ್ಲೆಗೆ ಹೇಳಿ ಹೋಗಿ. ಹಾಗಾಗಿ ನಮ್ಮ ಇಡೀ ತಂಡ, ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಅವರ ಪರಿಶ್ರಮ ಅತ್ಯಂತ ಗೌರವದಿಂದ ನಾನು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. ನನಗೆ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನ ಏನಂತ ಹೇಳಿದರೆ, ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾತಿತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ. ಯಡಿಯೂರಪ್ಪ ಗುಡುಗಿದರೆ
ವಿಧಾನಸೌಧ ನಡುಗುವುದು ಅಂತೇಳಿ. ಇವತ್ತೇನಾಗಿದೆ ಅಂತ ಹೇಳಿದರೆ ವಿಜಯೇಂದ್ರ ಗುಡುಗಿದರೆ ಇಡೀ ಕಾಂಗ್ರೆಸ್ ಪಕ್ಷ ಗಡಗಡ ಅಂತೇಳಿ ನಡುಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಶಕ್ತಿ, ಸಾಮರ್ಥ್ಯ, ತಂತ್ರಗಾರಿಕೆ ಯಾರಿಗೂ ಗೊತ್ತಿಲ್ಲದೆ ಜಗದೀಶ್ ಶೆಟ್ಟರು ವಾಪಸ್ ಬರ್ತಾರೆ ಮನೆಗೆ. ಹೇಗಂತ ಯಾರಿಗೂ ಗೊತ್ತಿಲ್ಲ. ಹೇಗಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಯಾರೋ ಕೇಳಿದರು ಜಗದೀಶ್ ಶೆಟ್ಟರು ವಾಪಸ್ ಬಂದ್ರಲ್ಲ ಅಂತೇಳಿ ವಿಜಯೇಂದ್ರನ ಕೈಯಲ್ಲಿ. ಮಾಮೂಲಿ ಒಂದು ಸರ್ತಿ ಮುಗುಳ್ನಕ್ಕೆ ನೆಕ್ಕು ಅವರು ಅಲ್ಲಿಗೆ ನಿಲ್ಲಿಸಿಬಿಟ್ರು, ಉತ್ತರವೇ ಹೇಳಿಲ್ಲ. ನನಗನ್ಸುತ್ತೆ ನಮ್ಮೆಲ್ಲರ ಪ್ರೀತಿಯ ಮುಖಂಡರು, ರಾಜ್ಯದ ವಿಧಾನಸಭೆಯ ವಿಪಕ್ಷ ಮುಖಂಡರಾಗಿರುವಂಥ ಸನ್ಮಾನ್ಯ ಅಶೋಕರವರು ಬರ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮೆಲ್ಲರ ಮುಖಂಡರು ಮತ್ತು ಮಾಜಿ ಮಂತ್ರಿಗಳಾಗಿರುವಂಥ ಅಶ್ವಥ್ ನಾರಾಯಣರು ಬರ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ಮುಂದಿನ ದಿನಗಳು ಯಾವ ರೀತಿ ಇದೆ ಅಂತ ಹೇಳಿದರೆ, ಮುಂದಿನ ದಿನಗಳು ಯಾವುದೇ ರಾಜಕೀಯ ಪಕ್ಷದ್ದಲ್ಲ. ಮುಂದಿನ ದಿನಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಂದಿನ ದಿನಗಳು ಪರಿವರ್ತನೆ ಆಗ್ತಾ ಇದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ಸೈದ್ಧಾಂತಿಕ ವಿಚಾರಗಳು, ವೈಚಾರಿಕ ವಿಚಾರಗಳು, ನಮ್ಮ ಬದ್ಧತೆಗಳು, ಸಿದ್ಧತೆಗಳು, ಚುನಾವಣೆಗೆ ಪೂರ್ವ ತಯಾರಿಕೆಗಳು ಇದನ್ನೆಲ್ಲವನ್ನು ಒಟ್ಟಾಗಿ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವುದರ ಮೂಲಕ ನರೇಂದ್ರ ಮೋದಿಯನ್ನು ಈ ದೇಶದ ಪ್ರಧಾನಿಯಾಗಿ ಮಾಡಲಿಕ್ಕೆ ಎಲ್ಲರೂ ಹಗಲಿರುಳು ದುಡಿಯೋಣ ಅನ್ನುವಂಥ ಪ್ರೀತಿಯ ಮಾತು ಹೇಳಿ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಬಹಳ ಬೇಗ ಬಂದಿದ್ದೀರಿ ಇವತ್ತು ಸಭೆಗೆ. ತಮಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕೀ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಆಗಮಿಸಿದ್ದಾರೆ. ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಬ್ಬರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ನಮ್ಮ ನೂತನ ಅಧ್ಯಕ್ಷರು ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ. ಡಾಕ್ಟರ್ ಅಶ್ವಥ್ ನಾರಾಯಣರವರಿಗೆ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಅವರಿಗೆ ದಕ್ಷಿಣ ಕನ್ನಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮುಂದೆಗೆ ನಮ್ಮನ್ನು ಉದ್ದೇಶಿಸಿ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಂಥ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ನಮಗೆ ಶುಭಾಶಯಗಳನ್ನು ಹೇಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ನೋಡಿ ಕಟೀಲ್ರು ಎಷ್ಟು ಹುಷಾರಿದ್ದಾರೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಗೆ ನೂತನ ಜಿಲ್ಲಾಧ್ಯಕ್ಷರಾಗಿ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಸತೀಶ್ ಕುಂಪಾಲ ಅವರಿಗೆ ಹೊಸದಾಗಿ ನಾಮಕರಣ ಆಗಲಿ ಬಿಡಿ ಕಂಪಾಲ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಯುವ ನಾಯಕರಾದಂಥ ವಿಜಯೇಂದ್ರ ಅವರು, ನಮ್ಮ ಇಂದಿನ ಅಧ್ಯಕ್ಷರಾದಂಥ ಕಟೀಲ್ ಅವರು, ವೇದಿಕೆ ಮೇಲೆ ಇರತಕ್ಕಂಥ ಪೂಜಾರರು ಮತ್ತು ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಭಾಳಷ್ಟು ಜನ ವೇದಿಕೆ ಮೇಲೆ ಇದ್ದಾರೆ. ನಾನು ಹೆಚ್ಚು ಸಮಯ ಏನು ತೆಗೆದುಕೊಳ್ಳಲ್ಲ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಮೊನ್ನೆ ತಾನೇ ರಾಮ ಮಂದಿರ ಉದ್ಘಾಟನೆ ಮಾಡೋ ಮುಖಾಂತರ ಇಡೀ ದೇಶದಲ್ಲಿ ಕರ್ನಾಟಕವನ್ನು ಸೇರಿ ಒಂದು ರೀತಿ ಎಲ್ಲ ಕಡೆ ರಾಮಮಯ ಆಗಿರೋದನ್ನು ನೀವು ನೋಡ್ತಾ ಇದ್ದೀರ. ಅಂದರೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಬೇಕು ಅಂತೇಳಿ ಇಡೀ ದೇಶದ ಜನ ಒಕ್ಕೊರಲಿನಿಂದ ಮಾತಾಡ್ತಾ ಇರೋದನ್ನು ನಮ್ಮ ಕಣ್ಮುಂದೆ ಇದೆ. ನಾವು ಈಗ ಹೊಸದಾಗಿ ನಮ್ಮ ಸಂಘಟನೆ ಪಕ್ಷದ ಪದಾಧಿಕಾರಿಗಳು ಈ ನೇಮಕಾತಿಯನ್ನು ನಾವು ನೋಡಿದ್ದೀರಿ. ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರುವಂಥ ದುರಾಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಆಡಳಿತವನ್ನು ನಾವು ನೋಡಿದ್ದೀರಿ. ಮೊನ್ನೆ ನಾನು ಕೂಡ ಮಂಡ್ಯದ ಹನುಮ ಬಾವುಟವನ್ನು ತೆರವು ಮಾಡಿದಂಥ ಸಂದರ್ಭದಲ್ಲಿ ನಾನು ವಿಧಾನಸೌಧದಲ್ಲಿ ಕುಳಿತಿದ್ದಾಗ ನನಗೆ ಮೆಸೇಜ್ ಬಂದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿ ಹೋದೆ. ನಾನು ಕಾಂಗ್ರೆಸ್ ಅವರು ಈ ಸಂದರ್ಭದಲ್ಲಿ ಆ ಮಂಡ್ಯದ ಒಂದು ಧ್ವಜವನ್ನು ತೆಗೆಯುವಂಥದ್ದು ಎಲ್ಲರಿಗೂ ಏನಿದೆ, ಕೆಲವು ಟಿ ವಿ ಮಾಧ್ಯಮ ಪತ್ರಿಕೆಯಲ್ಲೆಲ್ಲರೂ ಕೂಡ ಸಿದ್ದರಾಮಯ್ಯನವರು ಪದೇ ಪದೇ ತೋರಿಸ್ತಾ ಇದ್ದಾರೆ, ಹೋಮ್ ಮಿನಿಸ್ಟ್ರು
ಪರಮೇಶ್ವರು ನೋಡಿ ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ, ಅದು ಅಕ್ರಮ ಅಂತ ನಮ್ಮ ತಲೆಯಲ್ಲೆಲ್ಲೋ ನಾನು ಮಾಧ್ಯಮದವ್ರು ಕೇಳಿದೆ, ಇಲ್ಲ ಸರ್ ಏನೋ ನಿಮ್ಮದೇನೋ ಸರಿ ಇಲ್ಲಲ್ಲ ಡಾಕ್ಯುಮೆಂಟು ಅಂತ. ನಾನು ಸ್ವತಃ ನೋಡಿದ್ದೀನಿ. ಅಲ್ಲಿ 2 ತಿಂಗಳ ಹಿಂದೆನೇ ಅಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ, ಹನುಮನ ಧ್ವಜ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ 24 ಜನದಲ್ಲಿ 20 ಜನ ಮೆಜಾರಿಟಿಯಾಗಿ ತೀರ್ಮಾನವನ್ನು ತೆಗೆದುಕೊಂಡು ಹನುಮ ಧ್ವಜವನ್ನು ಆರೈಕೆ ಮಾಡಕ್ಕೆ ಕೊಟ್ಟಿದ್ದಾರೆ. ಮತ್ತು ಆ ಪೋಲ್ ಯಾರ್ದು? ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸರ್ಕಾರ ಅಂತ. ಸರ್ಕಾರದ್ದಲ್ಲ, ಸುತ್ತಮುತ್ತ ಇರೋವಂಥ 20 ಹಳ್ಳಿಗಳಲ್ಲಿ 100 ರೂಪಾಯಿ ಪ್ರತಿ ಮನೆಗೂ 100 ರೂಪಾಯಿ ಕಲೆಕ್ಟ್ ಮಾಡಿ ಸುಮಾರು 6 ಲಕ್ಷ ರೂಪಾಯಿ ತಗೊಂಡು ಆ ಪೋಲನ್ನು 108 ಅಡಿ ಪೋಲ್, ಅದು ಒಂದೇ ದಿನ ತಂದು ನಿಲ್ಲಿಸ್ಬಿಡೋಕ್ಕಾಗುತ್ತಾ? 1 ತಿಂಗಳು ಕೆಲಸ ಮಾಡಿದ್ದಾರೆ ಅಲ್ಲಿ. ಆ ಕಾಂಕ್ರೀಟು, ಆ ಫಿಟ್ ಮಾಡೋದು ಎಲ್ಲ ಮಾಡಿದ ಮೇಲೆ 1 ತಿಂಗಳು ಅಲ್ಲಿ ಹನುಮ ಧ್ವಜವನ್ನು ಹಾರಾಟ ಮಾಡಿದ್ದಾರೆ. ಹನುಮ ಧ್ವಜವನ್ನು ಮೊನ್ನೆ ಜನವರಿ 26 ಅಲ್ಲಿನ ಪದ್ಧತಿ ಏನು ಅಂತ ಹೇಳಿದ್ರೆ, ಜನವರಿ 26 ಬಂದಾಗ ರಾಷ್ಟ್ರ ಧ್ವಜ ಹಾರಿಸ್ತಾರೆ, ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ಧ್ವಜ, ಉಳಿದಂತೆ ಎಲ್ಲನೂ ಕೂಡ 363 ದಿನ 63 ದಿನ ಹನುಮನ ಧ್ವಜ ಹಾರಾಟ ಮಾಡ್ತೈತೆ. ಅದು ಎಲ್ಲಿದೆ? ಆ ಎದುರುಗಡೆನೆ 30 ಮೀಟ್ರ್ ದೂರದಲ್ಲಿ ಹನುಮನ ಮಂದಿರ ಇದೆ. ಅದು ಯಾವುದು? 200 ವರ್ಷದ್ದು ದೇವಸ್ಥಾನದ ಮುಂದೆ ಇರುವಂಥದ್ದು. ಅದು ಕಾಂಗ್ರೆಸ್ ಅವರು ಈ ತಪ್ಪು ತಿಳುವಳಿಕೆಯನ್ನು ಮಾಡ್ತಾ ಇದ್ದಾರೆ. ಈಗೇನು, ನಾನು ಅಲ್ಲಿಗೆ ಹೋಗೋಕ್ಕೆ 5 ನಿಮಿಷ ಮುಂಚೆ, ನಂದು ಸರ್ಕಾರದ ಗಾಡಿ ಅಲ್ವ, ನಂದು ಸರ್ಕಾರ ಪೊಲೀಸ್ ಎಲ್ಲ ಇರ್ತವೆ. ನಾವು ಹೋದ ತಕ್ಷಣ ಅಲ್ಲಿ ಗಾಡಿ ಅರ್ಧಕ್ಕೆ ನಿಂತ್ಕೊಂಡ್ಬಿಡ್ತೀವಿ, ಇನ್ನೇನು 1-2 ಕಿಲೋಮೀಟ್ರು. ನಾನು ಯಾಕಪ್ಪ ಅಂದರೆ ರಿಪೇರಿ ಆಗ್ತಾ ಇದೆ ಸರ್ ಅಂತಂದ. ಅದುವರೆಗೂ ಕರೆಕ್ಟ್ ಬೆಂಗಳೂರಿಂದ ಅಲ್ಲಿವರೆಗೂ ಪೊಲೀಸ್ ವೆಹಿಕಲ್ ನನ್ನ ಜೊತೆನೇ ಬಂತು. ಇನ್ನೊಂದು 2-3 ಕಿಲೋಮೀಟ್ರ್ ಇದ್ದಾಗ ನಿಂತೋಗ್ಬಿಡ್ತು, ಯಾಕೆಂದ್ರೆ ರಿಪೇರಿಯಿಂದ. ನಾನು ಯಾಕೆ ಬಂದ್ಬಿಟ್ಟು ಆಗನಂತ ನಿಲ್ಲಿಸು ಅಂದ್ಬಿಟ್ಟು ನಾವು ಓವರ್ಟೇಕ್ ಮಾಡಿದ್ರೆ ಮತ್ತೆ ನಾನು ಹಿಂದೆ ಬರ್ತಾಯಿದ್ದೆ ಆ ಪೊಲೀಸ್ ವ್ಯಾನು. ನಾನು ಹೋಗೋ 5 ನಿಮಿಷಕ್ಕೆ ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ ಅವರು. ನಾವೇನು ರಾಷ್ಟ್ರಧ್ವಜದ ವಿರೋಧಿಗಳಲ್ಲ, ಇನ್ನು ಕಾಂಗ್ರೆಸ್ ಅವ್ರ ವಿರೋಧಿಗಳು. ಈ ಕಾಂಗ್ರೆಸ್ ಅವರೀಗ ಹನುಮ ಧ್ವಜವನ್ನು 15 ದಿನ ಹಾರಾಟ ಮಾಡಿದೆ, ಅದಾದ ಮೇಲೆ ತೆಗೆದಿರೋದು. ಅದು ಯಾವಾಗ ತೆಗೆದಿರೋದು? ಹನುಮ ಧ್ವಜವನ್ನು ರಾತ್ರಿ 3 ಗಂಟೆಗೆ ಬಂದು ತೆಗೆದಿದ್ದಾರೆ. ಮಹಿಳೆಯರೆಲ್ಲ ಮುತ್ತಿಗೆ ಹಾಕಿ ಅದಾದಮೇಲೆ ತೆಗೆದಿರುವಂಥದ್ದು ಧ್ವಜ. ಇವಾಗ ರಾಷ್ಟ್ರಧ್ವಜ ಹಾರಿಸ್ಬೇಕಾದ್ರೆ ಎಷ್ಟು ಗಂಟೆಯಲ್ಲಿ ಹಾರಿಸ್ಬೇಕು? 9 ಗಂಟೆ ಒಳಗಡೆ ಹಾರಿಸ್ಬೇಕು, ಸಂಜೆ 6 ಗಂಟೆಗೆ ತೆಗಿಬೇಕು. ಏನೂ ಇಲ್ಲ. ನಾನು ಹೋಗ್ತಾಯಿದ್ದು, ನಾನು 3 ಗಂಟೆಗೆ ಹೋದೆ ಮಧ್ಯಾಹ್ನ, ಆಗ ಹಾರಾಟ ಮಾಡಿಸ್ತಾ ಇದ್ದಾರೆ. ಏನು ಒಂದು ಮೊಳ ಹೂವನೂ ಹಾಕಿಲ್ಲ, ಏನೂ ಇಲ್ಲ, ತರಾತುರಿಯಾಗಿ ಎಳೆದ್ಬಿಟ್ಟು ನಿಲ್ಲಿಸ್ಬಿಟ್ರು ಅಷ್ಟೇ. ಅಂದರೆ ರಾಷ್ಟ್ರಧ್ವಜಕ್ಕೂ ಅವಮಾನ ಮಾಡಿದ್ದಾರೆ. ಬಿರಿ ಹನುಮಾನ್ ಧ್ವಜಕ್ಕಲ್ಲ, ರಾಷ್ಟ್ರಧ್ವಜಕ್ಕೂ ಅವಮಾನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ರಾಷ್ಟ್ರಧ್ವಜದ ಬಗ್ಗೆ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಅವ್ರಿಗೊಂಚೂರು ಮಾನ ಮರ್ಯಾದೆ ಇದ್ದಿದ್ದರೆ ಲಾಲ್ ಚೌಕ್ದಲ್ಲಿ, ಕಾಶ್ಮೀರದ ಲಾಲ್ ಚೌಕ್ದಲ್ಲಿ BJP ಅವರ ಪಾಕಿಸ್ತಾನದವ್ರು ಸವಾಲು ಹಾಕಿದ್ರು, ಯಾರಾದರೂ ಧೈರ್ಯ ಇದ್ದರೆ ಬಂದು ಅಲ್ಲಿ ಹಾರಾಟ ಮಾಡಿ ಅಂತ. BJP ಅವರೆಲ್ಲ ಹೋಗಿ ನಾವು ಹಾರಾಟ ಮಾಡಿದ್ರಿ. ಆಗ ಗುಂಡಾರಿಸಿದವರು, ಲಾಠಿ ಚಾರ್ಜ್ ಮಾಡಿದವರು ಯಾರು? ಇದೇ ಕಾಂಗ್ರೆಸ್ ಅವರು. ಹುಬ್ಳಿ ಈದ್ಗಾ ಮೈದಾನ ನಾನು ಹೋಗಿದ್ದೆ, ಯಡಿಯೂರಪ್ಪನವರು, ನಾನು ಅರೆಸ್ಟ್ ವಾರೆಂಟ್ ಇತ್ತು ಯಡಿಯೂರಪ್ಪನವ್ರಿಗೆ, ನಾನು ಕಾರಲ್ಲಿ ಕರ್ಕೊಂಡೋದೆ. ರಾತ್ರಿ ಯಾವುದೋ ತೋಟದಲ್ಲಿ ಮಲಗಿದ್ರಿ ನಾವಿಬ್ರು. ಬೆಳಗಿನ ಜಾವ ಪೊಲೀಸವ್ರು ಮಲಗವ್ರೆ ಅಂತ ಬೆಳಗಿನ ಜಾವ 3 ಗಂಟೆಯಲ್ಲಿ ಎದ್ದು ಹೋಗಿ ಆ ಈದ್ಗಾ ಮೈದಾನದಲ್ಲಿ ಭಾರತದ ಧ್ವಜವನ್ನು ಹಿಡಿದ್ರಿ. ಅವಾಗ ಹಿಡಿದು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ನಮ್ಮನ್ನು. ರಾತ್ರಿ 3 ಗಂಟೆಲಿ ಬಿಟ್ಟರು. ಅವಾಗ ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ ಭಾರತ ಧ್ವಜವನ್ನು ಹಾರಾಟ ಮಾಡೋಕ್ಕೆ? ಬೆಂಗಳೂರಲ್ಲಿರ್ತಕ್ಕಂಥ ಚಾಮರಾಜಪೇಟೆಯಲ್ಲಿರುವಂಥ ಈದ್ಗಾ ಮೈದಾನ ಅಂತ ಅವ್ರು ಏನು ಹೇಳ್ತಾರೆ, ನಾವು ಅಲ್ಲ ಅದು ಗ್ರೌಂಡು ಅಂತ ಹೇಳ್ತಾ ಇದ್ದೀರಿ. 75 ವರ್ಷ ಅಲ್ಲಿ ಬಾವುಟನೇ ಹಾರಿಸಿರಲಿಲ್ಲ ತ್ರಿವರ್ಣ ಧ್ವಜ. ನಾನು ಕಂದಾಯ ಸಚಿವನಾದಾಗ ಆದೇಶ ಮಾಡಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ. ಆವಾಗ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಯೋಗ್ಯತೆ ಇರಲಿಲ್ವ ಅಲ್ಲಿ ಹಾರಾಟ ಮಾಡೋಕ್ಕೆ? ಇವಾಗ ಮಂಡ್ಯದಲ್ಲಿ ಹಾರಾಟ ಮಾಡೋಕ್ಕೆ ಬಂದಿದ್ದೀರ. ರಾಷ್ಟ್ರಧ್ವಜ ನಮ್ಮ ಭಕ್ತಿ, ನಮ್ಮನ್ನು ಕ್ವಶನ್ ಮಾಡ್ತಾ ಇದ್ದಾರೆ, ಏನು ರಾಷ್ಟ್ರಧ್ವಜಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅಂತ. ಅವಾಗೆಲ್ಲ ಗುಂಡಾರಿಸ್ತೀರಿ, ಲಾಠಿ ಚಾರ್ಜ್ ಮಾಡಿಸ್ತೀರಿ. ಇವಾಗ ಹೊಸದಾಗಿ ನೀವು ರಾಷ್ಟ್ರಧ್ವಜವನ್ನು ಭಾಳ ಪ್ರೇಮ ಬಂದ್ಬಿಟ್ಟಿದೆ ಈಗ.
ನಾನು ಅದೇ ಹೇಳಿದ್ದೀನಿ ಸಿದ್ದರಾಮಯ್ಯನವ್ರಿಗೆ, ನನ್ನ ಹೆಸರಲ್ಲೇ ರಾಮ ಅಂತಾರೆ. ಸಿದ್ದರಾಮಯ್ಯ ನನ್ನ ಹೆಸರಲ್ಲೇ ರಾಮ. ಒಂದು ಸ್ವಾಮಿ, ವೀರಪ್ಪನು ವೀರ ಅಪ್ಪ, ಅವನು ವೀರರಿಗೆಲ್ಲ ಅಪ್ಪ. ಏನು ವೀರ ಕೆಲಸ ಮಾಡಿದಾನ ವೀರಪ್ಪನು? ಹೆಸರಲ್ಲಿದ್ದರೆ ಏನು ಬರಲ್ಲ, ಬಾಯಲ್ಲಿ ರಾಮ ರಾಮ ಅಂತ ಅಲ್ಲ, ನಿನ್ನ ಹೃದಯದಲ್ಲಿ ಏನೈತೆ ಟಿಪ್ಪು 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 ಅಂತ ಐತೆ. ಮೌಲ್ವಿಗಳ ಹೆಸರು ಬಿಟ್ಟರೆ ಇನ್ನೇನು ಇಲ್ಲ ನೀವು ಹೆಸರಲ್ಲಿ. ಇವತ್ತು ಕಾಂಗ್ರೆಸ್ ಅವರು ಒಂದು ರೀತಿ ಕೋಮುವಾದ ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಕೋಮುವಾದ. ಇವೆಲ್ಲವನ್ನ ನಾವು ಗಮನದಲ್ಲಿ, ಯಾಕೆಂದರೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ಈಗ INDA ಒಡೆದ ಮನೆ, ಅದು ಒಡೆದೋಗ್ಬಿಟ್ಟಿದೆ, ಒಡೆದ ಮನೆ. ನಾವು ಮೊನ್ನೆನೂ ಕೂಡ ನಾನು ಹೇಳಿದೆ, ಇವತ್ತು ಬೆಳಗ್ಗೆ ನಂದು ರ್ಯಾಲಿ ಇತ್ತು ದೊಡ್ಡಬಳ್ಳಾಪುರದಲ್ಲಿ, ಅಲ್ಲಿ ಹೇಳಿದೆ ನಮ್ಮ ಸ್ಟಾರ್ ಕ್ಯಾಂಪೈನರ್ ಯಾರು BJPಗೆ ಈಗ? ರಾಹುಲ್ ಗಾಂಧಿ ಅವರು ನಮ್ಮ ಸ್ಟಾರ್ ಕ್ಯಾಂಪೈನರು. ನೀವು ಕಳಿಸ್ಕೊಡಿ, ಅಲ್ಲೆಲ್ಲ ಡಮಾರೆ. ವೆಸ್ಟ್ ಬೆಂಗಾಲ್ಗೆ ಹೋದ್ರು ಅವರು ಖಾಲಿ ಮಾಡಿಬಿಟ್ರು. ಮಮತಾ ಬ್ಯಾನರ್ಜಿ ಅವರು ಹೇಳಿದರು, ನಿಮ್ಮ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ ಇಲ್ಲಿ ಒಂದು ಸೀಟು ಗೆಲ್ಲಲ್ಲ, ನಿಮ್ಗೊಂದು ಕೊಡಲ್ಲ, ಗೆಟ್ ಔಟ್ ಅಂತ ಹೇಳಿದರು. ಅಲ್ಲಿಂದ ಮುಗಿಸ್ಕೊಂಡು ಬಿಹಾರಿಗೆ ಬಂದರು. ಬಿಹಾರದಲ್ಲಿ ಮುಖ್ಯಮಂತ್ರಿ ಬಂದು ನನಗೆ ಹಾರ ಹಾಕ್ತಾರೆ, ಶಾಲು ಹಾಕ್ತಾರೆ ಅಂತಲ್ಲ, ಮುಖ್ಯಮಂತ್ರಿನೇ ಇಲ್ಲ, BJP ಆಗೋಯ್ತಲ್ಲಿ. ಎಲ್ಲೆಲ್ಲಿ ಕಾಲಿಡ್ತಾರೋ ರಾಹುಲ್ ಗಾಂಧಿಯವರು ಅಲ್ಲೆಲ್ಲ BJPಗೆ ಗೇಯ್ನ್. ದೇಶದಲ್ಲಿ, ರಾಜ್ಯದಲ್ಲಿ ಒಳ್ಳೆಯ ಪರಿಸ್ಥಿತಿ, ಮೋದಿ ಗೆಲ್ಲಬೇಕು ಅಂತೇಳಿ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಹೊಸದಾಗಿ ಪದಗ್ರಹಣ ಆಗಿದೆ, ಇಷ್ಟೊಂದು ಜನ ಕಾರ್ಯಕರ್ತರು ಸೇರಿದ್ದೀರಾ. ನಮ್ಮ ಮುಂದೆ ಇರೋದು ಈ ಕರ್ನಾಟಕದಲ್ಲಿರುವಂಥ ಸರ್ಕಾರ. ಪಾರ್ಲಿಮೆಂಟಲ್ಲಿ ನಾವು 28ಕ್ಕೆ 28 ಗೆದ್ದರೆ ಈ ಸರ್ಕಾರ ಒಂದು ತಿಂಗಳು ಇರಲ್ಲ, ಈ ಒಂದು ತಿಂಗಳೂ ಇರಲ್ಲ ಈ ಸರ್ಕಾರ. ನಾಚಿಕೆಯಾಗಿ ಅವರೇ ಬಿಟ್ಟು ಹೋಗ್ಬೇಕು. ಇಲ್ಲ ಅವ್ರ MLAಗಳೆಲ್ಲ ಅವಾಗೆ ತೀರ್ಮಾನ ಮಾಡಿಬಿಡ್ತಾರೆ, ಈ ದರಿದ್ರ ಪಾರ್ಟಿಯಲ್ಲಿ ನಾವು ಇದ್ರೇನು, ಎಲ್ಲರೂ ಹೋದ್ರು ನಾವು ಓಟ್ ಹೋಗೋಣ ಅಂತೇಳಿ ಕಾಂಗ್ರೆಸ್ MLAಗಳೇ ತೀರ್ಮಾನ ಮಾಡ್ತಾರೆ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ಅದಕ್ಕೋಸ್ಕರ ವಿನಂತಿ ಮಾಡ್ತೀನಿ, ಪಾರ್ಲಿಮೆಂಟಲ್ಲಿ ಒಳ್ಳೆಯ ರಿಸಲ್ಟನ್ನು ಕೊಡೋಣ. ಇಡೀ ಕರ್ನಾಟಕದಲ್ಲಿ ಒಳ್ಳೆಯ JDS ಕೂಡ ನಮ್ಮ ಜೊತೆ ಬಂದಿರೋದ್ರಿಂದ ಇಡೀ ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲೂ ಕೂಡ ಪ್ರಬಲ ಸ್ಪರ್ಧೆ, ಗೆಲ್ಲುವಂಥ ಸ್ಪರ್ಧೆ ಕೊಡುವಂಥ ಒಂದು ವಾತಾವರಣ ನಮ್ಮಲ್ಲಿ ಇದೆ. ಆ ದೃಷ್ಟಿಯಿಂದ ಸನ್ಮಾನ್ಯ ವಿಜಯೇಂದ್ರ ಅವರು ಕೂಡ ನಮ್ಮ ರಾಜ್ಯ ಅಧ್ಯಕ್ಷರಾಗಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ. ನಾನು ಕೂಡ ಎಲ್ಲ ಕಡೆ ಪ್ರವಾಸಗಳನ್ನು ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಒಟ್ಟಿಗೆ ಈ ಬಾರಿ ಮೋದಿಯನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಹೊಸ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಿ, ಅಧ್ಯಕ್ಷರು ಈಗ ಸನ್ಮಾನ ಗೌರವವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. 2 ಜನ ನಮ್ಮ ಅಧ್ಯಕ್ಷರಿಗೆ, ಹೊಸ ಅಧ್ಯಕ್ಷರು ಧ್ವಜ ಇದೆ ಸರ್, ಅಲ್ಲ ಅವರು ಸನ್ಮಾನ ಸ್ವೀಕರಿಸಿ ಮಾಡಲಿ ಅಂತ ಬೇಡ, ಅವರು ಈಗ ಅಧಿಕಾರ ಹಸ್ತಾಂತರವನ್ನು ಧ್ವಜ ಕೊಡುವುದರ ಮುಖಾಂತರ ಸುದರ್ಶನ್ ರವರು ಸತೀಶ್ ಕುಂಪಳ ಅವರಿಗೆ ಧ್ವಜ ಹಸ್ತಾಂತರ ಮಾಡ್ತಾರೆ. ಆ ಬಳಿಕ ಅವರಿಗೆ ರಾಜ್ಯಾಧ್ಯಕ್ಷರು ಸನ್ಮಾನವನ್ನು ಇಬ್ಬರಿಗೂ ಮಾಡಲಿಕ್ಕೆ ಇದ್ದಾರೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ ಬೋಲೋ, ಭಾರತ್ ಮಾತಾ ಕಿ. बोलो भारत माता के, बोलो भारत माता के, ಭಾರತೀಯ ಜನತಾ ಪಾರ್ಟಿ ಕೆ. ನೂತನ ಅಧ್ಯಕ್ಷರಿಗೂ ಹಾಗೂ ನಿರ್ಗಮ ಅಧ್ಯಕ್ಷರಿಗೆ ಗೌರವಾರ್ಪಣೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸತೀಶ್ ಕುಂಪಳ ಅವರಿಗೆ, ಅದೇ ರೀತಿ ಸುದರ್ಶನ್ ರವರಿಗೆ ಕೂಡ ಅವರು ಇವತ್ತು ಈ ಪೇಟವನ್ನು ಏನು ಕೊಡಿಸಿದ್ದಾರೆ, ಆ ಪೇಟ ಅವರು ಇಲ್ಲಿ ಕಾರ್ಯಕ್ರಮ ಮುಗಿಯುವವರೆಗೆ ಇಡಬೇಕು ಅಂತ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಇನ್ನು ಮುಂದೆಗೆ ಸುದರ್ಶನ್ ರವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು. R ಅಶೋಕ್ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಕೂಡ ಹಾರ ಹಾಕೋದ್ರ ಮುಖಾಂತರ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನೂತನ ಅಧ್ಯಕ್ಷರು ಹಾಗೂ ನಿರ್ಗಮ ಅಧ್ಯಕ್ಷರುಗಳಿಗೆ ಸನ್ಮಾನವನ್ನು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಮುಂದಕ್ಕೆ
ಪದಗ್ರಹಣವನ್ನು ಸ್ವೀಕರಿಸಿ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಪದಗ್ರಹಣವನ್ನು ಸ್ವೀಕರಿಸಿದಂತಹ ಸತೀಶ್ ಕುಂಪಳ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. बोलो भारत माता की जय श्री राम, जय श्री राम, जय जय श्री राम, जय श्री राम, जय जय श्री राम, जय श्री राम, जय श्री राम. ನನ್ನ ಊರಿನ ಸೋಮನಾಥ ದೇವರಲ್ಲಿ, ಅದೇ ರೀತಿ ನನ್ನ ನಿತ್ಯ ನಿರಂತರ ಆರಾಧನೆ ಮಾಡುವಂಥ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷನಾಗಿ ಪದಗ್ರಹಣದ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಪ್ರೀತಿಯ ಮಂಡ್ಯದಲ್ಲಿ KR ಪೇಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಅರಳಿಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಹೊಸ ಚೈತನ್ಯವನ್ನು ಕರ್ನಾಟಕದಲ್ಲಿ ತಂದುಕೊಟ್ಟಂಥ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಜನಪ್ರಿಯ ಜನನಾಯಕ ಯುವ ನಾಯಕ ರಾಜ್ಯದ BJP ಅಧ್ಯಕ್ಷರಾದ ಸನ್ಮಾನ್ಯ BY ವಿಜೇಂದ್ರರವರೇ, ಈ ರಾಜ್ಯದಲ್ಲಿ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಬೂತ್ಗಳಲ್ಲಿ ಸಂಚರಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟನಾತ್ಮಕವಾಗಿ ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಲಿಕ್ಕೆ ನಿರಂತರ ಹೋರಾಟ ಮಾಡಿ ನಮ್ಮ ಜಿಲ್ಲೆಯಲ್ಲಿ 3 ಬಾರಿ ಸಂಸದರಾಗಿ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ನಲಿವುಗಳಿಗೆ ಮತ್ತು ಎಲ್ಲ ಜನಸಾಮಾನ್ಯರ ಕೆಲಸಗಳನ್ನು ನಿತ್ಯ ನಿರಂತರ ಮಾಡುವುದರ ಮುಖಾಂತರ ನಮ್ಮಂಥ ಎಲ್ಲ ಕಾರ್ಯಕರ್ತರಿಗೆ ಪ್ರೇರಣಾದಾಯಕ ಕೆಲಸ ಮಾಡಿದಂಥ ನಮ್ಮೆಲ್ಲರ ಪ್ರೀತಿಯ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ರಾಜೇಶ್ ಜಿ ಅವರೇ, ನನ್ನ ಆತ್ಮೀಯ ಗುರುಗಳು, ಈ ಜಿಲ್ಲೆಯ ಜನಸಾಮಾನ್ಯರ ಸಾಮಾನ್ಯ ಸಚಿವರಾಗಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ನಮ್ಮ ಜಿಲ್ಲೆಯ ಇಬ್ಬರು ಎಲ್ಲಿ ಹೋಗಿದ್ರು ಅಂತ ಗೊತ್ತಾಗಲಿಲ್ಲ ನೋಡುವಾಗ, ಆರ್ ಅಶೋಕ್ ಅವರು ಮತ್ತು ಎಲ್ಲಿ ಹೋದರು. ಈ ಸಭೆಯಲ್ಲಿ ತುಂಬ ಸಂತೋಷ ಆಗಿದೆ, ಯಾಕೆಂದರೆ ಅವರೆಲ್ಲ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದರು, ಎಲ್ಲರೂ ಬಂದರು. ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಮತ್ತು ಅಶ್ವಥ್ ನಾರಾಯಣ್ ಅವರು ಕೂಡ ನಮ್ಮನ್ನು ಈ ಒಂದು ಸಭೆಗೆ ಆಗಮಿಸಿ ನಮಗೆ ಅತ್ಯಂತ ಪ್ರೀತಿಯ ಗೌರವದ ಈ ಒಂದು ಸಭೆಗೆ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ ಅವರು, ಸಹ ಪ್ರಭಾರಿ ಗೋಪಾಲ್ ಕೃಷ್ಣ ಹೇರಳೆ ಅವರು, ನಮ್ಮ ಜಿಲ್ಲೆಯ ಪ್ರಭಾರಿ ಭಾರತೇಶ್ ಅವರು, ಸಹ ಪ್ರಭಾರಿ ರಾಜೇಶ್ ಕಾವೇರಿ ಅವರು, ನಮ್ಮ ಅತ್ಯಂತ ಪ್ರೀತಿಯ ಸುಳ್ಯದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡು ಬಡತನ ಇದ್ದರೂ ಕೂಡ ನಾನು ಶಾಸಕ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಎನ್ನುವುದನ್ನು ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ತೋರಿಸಿಕೊಟ್ಟಂಥ ಭಾಗೀರಥಿಯವರು, ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಜನನಾಯಕರಾಗಿ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂಥ ನಮ್ಮ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ನನ್ನ ಮಾರ್ಗದರ್ಶಕರಾದ ಉಮಾನಾಥ್ ಕೋಟ್ಯಾನ್ ಅವರು, ನಮ್ಮ ಇವತ್ತು ಕಾರ್ಯಕ್ರಮ ಇರುವುದರಿಂದ ರಾಜೇಶ್ ನಾಯಕರು ಬರಲಿಲ್ಲ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಶಾಸಕ, ಯುವ ಮಿತ್ರರು, ಶಾಸಕರು, ಅತ್ಯಂತ ಕ್ರಿಯಾಶೀಲ ಕೆಲಸ ಮಾಡುತ್ತಿರುವಂಥ ಸನ್ಮಾನ್ಯ ಭರತ್ ಶೆಟ್ಟಿ ಅವರು, ಮಂಗಳೂರು ನಗರವನ್ನು ಅತ್ಯಂತ ಇಡೀ ನಗರಕ್ಕೆ ಯಾರು ಬಂದರೂ ಕೂಡ ನಮಗೆ ಆಧಾರ ಸ್ತಂಭವಾಗಿರುವಂಥ ವೇದವ್ಯಾಸ್ ಕಾಮತ್ ಅವರು, ನಮ್ಮ ಇಡೀ ರಾಜ್ಯದಲ್ಲಿ ಯುವಕರಿಗೆ ಮಾರ್ಗದರ್ಶನ ಮಾಡುತ್ತಾ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ರಾಜ್ಯದ ನಮ್ಮ ಜಿಲ್ಲೆಯ 2 ಯುವಕರಿಗೆ, ಒಂದು ಶಾಸಕ ಹರೀಶ್ ಪೂಂಜಾ ಅವರಿಗೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮಾಡೋದರ ಮುಖಾಂತರ ನಮಗೆ ನೀವು ಸಹಕಾರ ಮಾಡಿದ್ದೀರಿ. ಜೊತೆಗೆ ಬ್ರಿಜೇಶ್ ಚೌಟರನ್ನು ನಮ್ಮ ಜಿಲ್ಲೆಯ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯನ್ನಾಗಿ ಮಾಡಿ ನಮಗೆ ಈ ಒಂದು ಜಿಲ್ಲೆಗೆ ಗೌರವವನ್ನು ಕೊಟ್ಟಿದ್ದೀರಿ.
ಅದೇ ರೀತಿ ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಂಚಾಲಕರಾಗಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಜವಾಬ್ದಾರಿಯನ್ನು ತಗೊಂಡಿರುವಂಥ ನಮ್ಮ ಹಿರಿಯರಾದ ನಿತಿನ್ ಕುಮಾರ್ ಅವರು, ವೇದಿಕೆಯಲ್ಲಿರುವಂಥ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವಂಥ ಸುಧೀರ್ ಶೆಟ್ಟಿ ಅವರು, ಉಪಮಹಾಪೌರರಾದ ಸುನೀತಕ್ಕನವರು, ಅದೇ ರೀತಿ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿ ಆಗಿರುವಂಥ ಶರಣು ತಳಗೇರಿ ಅವರು, ನಮ್ಮ ಊರಿನ ಪುತ್ತೂರಿನ ಪ್ರಶಾಂತ್, ನಮ್ಮ ರಾಜ್ಯದ ಮಾಧ್ಯಮ ಸಹ ಸಂಚಾಲಕರಾಗಿರುವಂಥ ಪ್ರಶಾಂತ್ ಅವರು, ನಮ್ಮ ಈ ಒಂದು ವೇದಿಕೆಯ ಮುಂಭಾಗದಲ್ಲಿರುವಂಥ ಸಂಜೀವ ಮಾಜಿ ಶಾಸಕರಾದ ಸಂಜೀವ ಮಠಂದೂರ್ ಅವರು, ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು, ನಮ್ಮ ಹಿರಿಯ ನಿವೃತ್ತ MLC ಆಗಿರುವಂಥ ಬಾಲಕೃಷ್ಣ ಭಟ್ ಅವರು, ಪ್ರಭಾಕರ್ ಬಂಗೇರ ಅವರು, ಹರಿಕೃಷ್ಣ ಬಂಟ್ವಾಲ್ರು, ರಾಜಾರಾಮ್ ಭಟ್ರು, ನನ್ನ ಅತ್ಯಂತ ಆತ್ಮೀಯ ಮಾರ್ಗದರ್ಶಕರು ಸಚಿವರಾದ ಕೃಷ್ಣಾಜಿ ಪಾಲೆಮಾರ್ ಅವರು, ನಮ್ಮೆಲ್ಲರ ಹಿರಿಯರಾದ ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟಿ ಅವರು, ಸನ್ಮಾನ್ಯ ರುಕ್ಮಯ್ಯ ಪೂಜಾರಿ ಅವರು, ನಮ್ಮ ಪದ್ಮನಾಭ ಕೊಟ್ಟಾರಿ ಅವರು, ಪ್ರಭಾಕರ್ ಬಂಗೇರ ಹಿರಿಯರಾದ ಪ್ರಭಾಕರ್ ಬಂಗೇರ ಅವರು, ಆಶಾ ತಿಮ್ಮಪ್ಪ ಗೌಡ ಅವರು, ಸಾಕಷ್ಟು ಜನ ಎದುರುಗಡೆ ಇದ್ದಾರೆ. ನಾನು ಒಬ್ಬರದ್ದು ಹೇಳಿದರೆ ಇನ್ನೊಬ್ಬರದ್ದು ಬಿಟ್ಟು ಹೋದರೆ ತಪ್ತದೆ. ಆದರೆ ಮೋನಪ್ಪನ ಹೆಸರನ್ನಂತೂ ಮರೀಲಿಕ್ಕಾಗೋದಿಲ್ಲ. ನಮ್ಮ ಸನ್ಮಾನ್ಯ ಮೋನಪ್ಪ ಭಂಡಾರಿ ಅವರು, ನಮ್ಮ ಎಲ್ಲ, ನಾನು ಯಾರಾದ್ರೂ ಇದನ್ನು ಬಿಟ್ಟು ಹೋದರೆ ನನ್ನನ್ನು ಕ್ಷಮಿಸಿ. ಎಲ್ಲರೂ ಬೇಕು. ಈ ಒಂದು ಪಕ್ಷದ ಸಂಘಟನೆಯನ್ನು ಮುಂದೆ ತಗೊಂಡು ಹೋಗಬೇಕಿದ್ರೆ ಎಲ್ಲ ಹಿರಿಯರ ಮಾರ್ಗದರ್ಶನದ ಜೊತೆಗೆ ಯುವಕರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅತ್ಯಂತ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡು ನನ್ನ ಮನಸ್ಸಿನಲ್ಲಿರುವಂಥ ಭಾವನೆಯ ಮುಖಾಂತರ ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಎಲ್ಲ ಅತ್ಯಂತ ಆತ್ಮೀಯ ಕಾರ್ಯಕರ್ತ ಬಂಧುಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ನನಗೆ ರಾಜ್ಯಾಧ್ಯಕ್ಷರು ಒಂದೇ ದಿನ ಸಮಯ ಕೊಟ್ಟದ್ದು, ಒಂದೇ ದಿನ ನನಗೆ ಇದ್ದದ್ದು ನಮ್ಮ ಸಂಸದರು ನಳಿನನ್ನ ಈ ದಿನ ಇರ್ತಾರೆ ಇಲ್ವಾ ಅಂತ. ಯಾಕೆಂದರೆ ಅವರು ಲೋಕಸಭಾ ಅಧಿವೇಶನ ಇರುವ ಕಾರಣಕ್ಕೋಸ್ಕರ ಅವರು ಒಪ್ಪಿದರು. ಇವರು ಒಂದು ದಿನದ ಸಂದರ್ಭದಲ್ಲಿ ನಾವು ಒಂದೇ ದಿನದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಏನಾದರೂ ಯಶಸ್ವಿಯಾಗಿ ಇಂಥ ಒಂದು ಪದಗ್ರಹಣ ಕಾರ್ಯಕ್ರಮ ಮಾಡಲಿಕ್ಕೆ ಯಶಸ್ವಿಯಾಗಿದ್ದರೆ ನಮ್ಮ ಎದುರಿರುವಂಥ ಎಲ್ಲ ಕಾರ್ಯಕರ್ತರ ಪರಿಶ್ರಮ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ನೀವು ಇಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ನನ್ನೊಟ್ಟಿಗೆ ಇರಿ, ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥ ನಿಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ, ನಾನು ಸುದರ್ಶನ್ರ ಹೆಸರನ್ನು ಹೇಳಿಲ್ಲ. ಎಲ್ರಿಗೂ ಡೌಟ್ ಆಯಿತು ಏನು ಹೆಸರು ಹೇಳಲಿಲ್ಲ ಅಂತ. ಸುದರ್ಶನ್ರದ್ದು ಹೇಳಲೇಬೇಕು. ಯಾಕೆಂದರೆ ಕಳೆದ 4 ವರ್ಷಗಳಲ್ಲಿ ಅವರು ಸುದರ್ಶನ್ರು ಅಧ್ಯಕ್ಷರಾಗಿ ಕಸ್ತೂರಿ ಪಂಜ, ರಾಮದಾಸರು, ಸುಧೀರ್ ಶೆಟ್ಟರು ಎಲ್ಲ ಇಡೀ ತಂಡ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ, ಯಾಕೆಂದರೆ 4 ವರ್ಷಗಳ ಕಾಲ ನಿರಂತರ ಕೆಲಸ ಮಾಡೋದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ನಾನು ಮಲ್ಲಿಕಕ್ಕ ಕೂಡ ಇದ್ದಾರೆ, ಪಾಪ ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರು ಕೂಡ ಹಿಂದುಗಡೆ ಇದ್ದಾರೆ. ಅಕ್ಕ ಅವರು ಕೂಡ ಮಾಜಿ ಶಾಸಕರು, ಪುತ್ತೂರಿನ ಅಕ್ಕ ಕೂಡ ಇದ್ದಾರೆ. ನಮ್ಮ ಕೆಲಸ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ನಾನು ಈ ಜಿಲ್ಲೆ ಈ ಮಟ್ಟಕ್ಕೆ ಬರಬೇಕಿದ್ರೆ 1989ರಲ್ಲಿ ಲೋಕಾಯಗಟ್ಟಿಯವರು ನಮ್ಮ ಕುಂಪಲ ಮೈದಾನದಲ್ಲಿ, ನಿಜವಾಗಿ ನಮ್ಮ ಕುಂಪಲ ಇಡೀ 8 ಬೂತ್ ಇದೆ. ನಿಜವಾಗಿ ಲೆಕ್ಕ ಹಾಕಿದರೆ 9 ಓಟು ಕೂಡ ನಮ್ಮ 2 ಡಿಜಿಟಿನ ಓಟು ಕೂಡ ನಮ್ಮ 8 ಯಾವ ಬೂತಲ್ಲಿ ಕೂಡ ಬರುವಂಥ ಸಂದರ್ಭ ಅಲ್ಲ. BJPಯಲ್ಲಿ ಓಟಿಗೆ ನಿಲ್ಲಿಕ್ಕೆ ಬಿಡಿ, BJP ಅಂತ ಹೆಸರಿಸಿಕೊಳ್ಳಲಿಕ್ಕೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಲೋಕಾಯಗಟ್ಟಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಲೋಕಾಯಗಟ್ಟಿಯವ್ರ ಬಂದು ನೀನು ಈ ಭಾಗದ ಬೂತಿನ ಕಾರ್ಯದರ್ಶಿ ಆಗಬೇಕು ಅಂತ ಹೇಳಿದರು. ಅವರು ಯಾವಾಗ ನನ್ನನ್ನು ಬೂತಿನ ಕಾರ್ಯದರ್ಶಿ ಮಾಡಿದ್ರ ನಿರಂತರ ನಾನು ಕಾರ್ಯದರ್ಶಿಯಾಗಿ ಬಂದದ್ದು. ನಮ್ಮ ಪ್ರತಾಪ್ ಸಿಂಹ ನಾಯಕರು ಅಧ್ಯಕ್ಷರಾಗಿರುವಾಗ, ನಮ್ಮ ಪದ್ಮನಾಭ ಕೊಟ್ಟಾರಿ ಅವರ ಅಧ್ಯಕ್ಷರಾಗಿರುವಾಗ, ಮತ್ತು ವಾಪಸ್ ಸುದರ್ಶನ್ರು ಅಧ್ಯಕ್ಷರಾದಾಗ 3 ಸಲ ಕಾರ್ಯದರ್ಶಿ, ಮಂಡಲದ ಪ್ರಧಾನ ಕಾರ್ಯದರ್ಶಿ, ಮಂಡಲದ ಕಾರ್ಯದರ್ಶಿ, ಗ್ರಾಮದ ಕಾರ್ಯದರ್ಶಿ, ಗ್ರಾಮದ ಪ್ರಧಾನ ಕಾರ್ಯದರ್ಶಿ, ಎಲ್ಲವೂ ಕಾರ್ಯದರ್ಶಿಯಾಗಿ ಬಂದದ್ದು. ಆದರೆ ಪ್ರಥಮ ಬಾರಿಗೆ ಈ ಸಲ ನನ್ನನ್ನು ಜಿಲ್ಲೆಯ ಅಧ್ಯಕ್ಷನಾಗಿ ನಮ್ಮ ರಾಜ್ಯದ ಇವರು ಮಾಡಿದರು. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ನನ್ನ ಅನುಭವ, ಈ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಅನುಭವ. ಆದ್ದರಿಂದ ಈ 4 ವರ್ಷಗಳ ಕಾಲ ಚಟುವಟಿಕೆಯನ್ನು ತಗೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಇದೆ, ಯಾವ ನೋವಿದೆ, ಹೇಗೆ ತಗೊಂಡು ಹೋಗಬೇಕು, ಎಲ್ಲ ಮಾನಸಿಕತೆ ನನಗೆ ಗೊತ್ತಿದೆ. ಭಾರಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಲ್ಲ ನಳಿನನ್ನು ಹೇಳಿದಾಗೆ ಎಲ್ಲ ಚುನಾವಣೆ ಬಂದದನ್ನು ಸಮರ್ಥವಾಗಿ ಎದುರಿಸಿದ್ದಾರೆ.
ಎಲ್ಲ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ಇಡೀ ರಾಜ್ಯದಲ್ಲಿ ತೊಂದರೆ ಆದರೂ ಕೂಡ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ನಾನು ಸೋತರೂ ಪರವಾಗಿಲ್ಲ, ಬಾಕಿ 6 ಜನ ಗೆದ್ದಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದಿದ್ದಾರೆ. ನಾನು ಗೆಲ್ಲುವಂಥ ಕ್ಷೇತ್ರದಲ್ಲಿ ನಿಂತದಲ್ಲ, ಮತ್ತು ಗೆಲ್ಲುವಂಥ ಭರವಸೆಯ ಮುಂದಿನ ದಿನಗಳಲ್ಲಿ ಏನಾದರೂ ಗೆಲ್ಲುವಂಥ ಭರವಸೆಯ ವ್ಯಕ್ತಪಡಿಸುತ್ತಾ ಅದನ್ನು ಗೆಲ್ಲೇಬೇಕು ಎನ್ನುವ ಒಂದು ಸಂಕಲ್ಪದೊಂದಿಗೆ ನಾನು ಕೆಲಸ ಮಾಡ್ತೇನೆ. ಆದರೆ ಅಲ್ಲಿ ನಾನೇ ಹೋಗಿ ನಿಲ್ತೇನೆ ಎನ್ನುವ ಒಂದು ತಲೆಯಲ್ಲಿ ಇಟ್ಟುಕೊಂಡು ಕೆಲಸ ಖಂಡಿತ ಮಾಡೋದಿಲ್ಲ. ಯಾರು ಕಾರ್ಯಕರ್ತರು ನಿಂತರೂ ಆ ಉಳ್ಳಾಲ ಕ್ಷೇತ್ರದಲ್ಲಿ ಗೆಲ್ಲುವ ರೀತಿಯಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಖಂಡಿತ ಮಾಡ್ತೇನೆ. ನಾನು ಮೊನ್ನೆ ಜವಾಬ್ದಾರಿ ಕೊಡುವಾಗ ಸಹ ನಾನು ಹೇಳಿದ್ದೇನೆ, ನನಗೆ ಒಂದು ಸಲ MLA ಓಟಿಗೆ ನಿಲ್ಲಬೇಕು ಅಂತ ಭಾರಿ ಆಸೆ ಇತ್ತು. ಯಾಕೆಂದರೆ ತುಂಬ ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಒಂದು ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನಮ್ಮ ಶಾಸಕರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅತ್ಯಂತ ಒಳ್ಳೆಯ ಅವಕಾಶ ಇದ್ದಂಥ 30-40 ವರ್ಷ ಅವರು ತಂದೆ ಮತ್ತು ಮಗ ಇದ್ದಂಥ ಒಂದು ಕ್ಷೇತ್ರದಲ್ಲಿ ಒಂದು ಸಲ ಜಯರಾಮ್ ಶೆಟ್ಟು MLA ಆದಂಥ ಸಂದರ್ಭದಲ್ಲಿ ಅವರು ಇಡೀ ಮಾಡಿದಂಥ ಕೆಲಸ ಕಾರ್ಯ ಇವರು 40 ವರ್ಷ ಮಾಡಲಿಕ್ಕೆ ಸಾಧ್ಯ ಆಗೋದನ್ನು 5 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ನಾನು ಸತ್ಯ ಹೇಳಬೇಕಿದ್ರೆ, ನಾನು ಈ ವೇದಿಕೆಯಲ್ಲಿ ನಿಲ್ಲಬೇಕಿದ್ರೆ ನನಗೆ ರಾಜಕೀಯ ಶಕ್ತಿ ಕೊಟ್ಟವರು ಆ ದಿನ ಜಯರಾಮ್ ಶೆಟ್ಟರು. ಅದು ಕೂಡ ಕೊಟ್ಟದ್ದು ನನ್ನಲ್ಲಿ ಒಂದು ಬೈಕ್ ಇತ್ತು. ಆವಾಗ 94ನೇ ಇಸರಲ್ಲಿ ಬೈಕ್ ಇತ್ತು. ಅವರು ಯಾವಾಗಲೂ ಹೇಳ್ತಿದ್ರು, ನಿನ್ನಲ್ಲಿ ಒಂದು ಬೈಕ್ ಉಂಟು ಮಾರೆ, ಅದಕ್ಕೆ ನೀನು ಕಾರ್ಯದರ್ಶಿ ಆಗಬೇಕು ಅಂತ. ಅದಕ್ಕೆ ನನ್ನನ್ನು ಹೋಗಿ ಕಾರ್ಯದರ್ಶಿ ಮಾಡಿದರು. ಮತ್ತು ನಿರಂತರ ಇವತ್ತು ನಾನು ಅವರ ಮನೆಗೆ ಹೋಗಿದ್ದೆ, ಹೇಳಿದ್ದೆ, ಇವತ್ತು ನಾನು ಜಿಲ್ಲಾಧ್ಯಕ್ಷ ಆಗಿದ್ದಿದ್ರೆ ನನಗೆ ಕೆಲವು ಸಲ ನಿಮ್ಮ ಹತ್ರ ಕೋಪ ಬರ್ತಾ ಇತ್ತು. ನಾನು ಎಲ್ಲಿಯ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಈ ರಾಜಕೀಯಕ್ಕೆ ತಂದು ನನಗೆ ಇದೆಲ್ಲ ಬೇಡ ಇತ್ತು ಅಂತ ಕೆಲವು ಸಲ ಮನಸ್ಸಿಗೆ ಅನಿಸ್ತಾ ಇತ್ತು. ಇವತ್ತು ಜಿಲ್ಲಾಧ್ಯಕ್ಷ ಆಗುವ ತನಕ ನನ್ನನ್ನು ಬೆನ್ನಿಡಿದು ಬಿಡಲಿಲ್ಲ, ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಇಲ್ಲಿ ತನಕ ಬಂದೆ. ಇವತ್ತು ಜಿಲ್ಲಾ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನು ಖಂಡಿತ ಸುದರ್ಶನ್ ಅವರು ಮಾಡಿದಂಥ ಕೆಲಸವನ್ನು ಅತ್ಯಂತ ಶ್ಲಾಘನೆ ಮಾಡಬೇಕು. ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಸಹಕಾರ ನನಗೆ ಸಹ ಕೊಟ್ಟಿದ್ದಾರೆ. ಯಾವುದೇ ಒಂದೇ ಒಂದು ಚೂರು ನನ್ನ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾಡಲಿಲ್ಲ. ಯಾಕೆಂದರೆ ಹೋದ ಸಲ ನಾನು ಅಧ್ಯಕ್ಷ ಆಗುವುದಾ ಅವರ ಅಧ್ಯಕ್ಷ ಆಗುವುದಾ ಈ ಚರ್ಚೆ ಎಲ್ಲ ಇತ್ತಲ್ಲ ನಲ್ಲಿನ ಇತ್ತು. ಆದರೆ ಅವರಾದರು, ನಾನು ಆವಾಗಲೇ ಹೇಳಿದೆ, ನೀವು ಆದದಕ್ಕೆ ನನ್ನ ಹತ್ರ ಏನು ಬೇಸರ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ನಿಮ್ಮೊಟ್ಟಿಗೆ ನಿಂತು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದೆ. ಆದರೆ ಈ ಒಂದು ಎಲ್ಲ ಸಂದರ್ಭದಲ್ಲಿ ಕೂಡ ಅವರು ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಿದ್ದರು. ನಾನು ಒಂದು ಸಲ MLAಗೆ ನಿಲ್ಲುವ ಬಗ್ಗೆ ನಾನು ಹೇಳಿದ್ದೆ, ಒಂದು ಸಲ ಅಭಿವೃದ್ಧಿ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಒಂದು ಸಲ ಅವಕಾಶ ನೀವೆಲ್ಲ ಸೇರಿ ಕೊಟ್ಟಿದ್ದೀರಿ. ಕೊಟ್ಟ ನಂತರ ಮತ್ತೆ ನನಗೆ ಅವಕಾಶ ಕೊಡಬೇಕು ಅಂತ ನಾನು ಕೇಳಲೇ ಇಲ್ಲ. ನನಗೆ ಜಿಲ್ಲೆಯ ಒಂದು ಈ ಥರದ ಒಂದು ಜವಾಬ್ದಾರಿಯನ್ನು ಕೊಟ್ಟದನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸುವುದು ನನ್ನ ಜವಾಬ್ದಾರಿ. ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇನೆ. ಒಂದೊಂದು ಹೆಜ್ಜೆಗೂ ಕಾರ್ಯಕರ್ತರ ಭಾವನೆಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತೇನೆ. ನಾನು ಎಲ್ಲಿ ಸಭೆಗೆ ಇವತ್ತು 1-2 ದಿನದಲ್ಲಿ ಹೋಗಿರುವಂಥ ಸಭೆಯಲ್ಲಿ ಹೇಳಿದ್ದೇನೆ, ನನಗೆ ಯಾವುದೇ ಸುಳ್ಯದ ಅಥವಾ ಪುತ್ತೂರಿನ ಯಾವುದೇ ಎಲ್ಲಿಯ ಹೋದರೂ ಕೂಡ ನನಗೆ ಯಾರದೋ ಹೆಸರು ಹೇಳಿದರೆ ಅವರ ಚರಿತ್ರೆ ನನಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನಗೆ ಗೊತ್ತಿರ್ತದೆ, ಇಂಥ ಪಂಚಾಯತ್ ಸದಸ್ಯರಾಗಿದ್ದರು, ಇವರ ಇಂಥ ಹೆಸರು. ದೇವರು ನನಗೆ ನಮ್ಮ ವೇದವ್ಯಾಸ ಕಾಮತರಾಗಿ ಒಂದು ಸ್ವಲ್ಪ ಹೆಸರನ್ನು ಯಾರು ಸಿಕ್ಕಿದ್ರು ಹೆಸರನ್ನು ಕರೆದು ಮಾತಾಡುವಷ್ಟು ಒಂದು ಸ್ವಲ್ಪ ನೆನಪು ಶಕ್ತಿ ಕೊಟ್ಟಿದ್ದಾರೆ, ಅವರಿಗೂ ಸಹ ಕೊಟ್ಟಿದ್ದಾರೆ. ಯಾರ್ದು ಕೂಡ ಒಂದು ಸಲಕ್ಕೆ ನಾನು ಹೆಸರು ಹೇಳ್ತೇನೆ. ಒಂದು ಸಲ ನನಗೆ ಸಿಕ್ಕಿದರೆ, ನನಗೆ 25 ವರ್ಷದ ಹಿಂದೆ ಸಿಕ್ಕಿದ ಒಂದು ಹೆಸರು ಕೂಡ ನಾನೀಗ ಮತ್ತೆ ನೀವು ಟೆಸ್ಟ್ ಮಾಡಲಿಕ್ಕೆ ಬರಬೇಡಿ ನನ್ನ ಹತ್ರ, ಕೆಲವು ಸಲ ಗೊತ್ತಿಲ್ಲದಿದ್ದರೆ. ಆದರೂ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೇನೆ, ಯಾರ್ದು ಕೂಡ ಅದನ್ನು ಪ್ರಯತ್ನ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಒಟ್ಟು ನನಗೆ ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ನಮ್ಮ ಹಿಂದಿನ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಮತ್ತು ಎಲ್ಲರೂ ಅವಕಾಶ ಕೊಟ್ಟಿದ್ದರು. ನಾನು ಅಧ್ಯಕ್ಷರೇ, ನನಗೆ ಅದು ದೊಡ್ಡ ಅನುಭವ ಕೊಟ್ಟಿದೆ. ನಾನು ಗ್ರಾಮ ಪಂಚಾಯತಲ್ಲಿ ಗ್ರಾಮಸ್ನೇಹಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ಹೊರಟಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ನಾಯಕರು ಮತ್ತು ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಎಲ್ಲ ಇಡೀ ನಮ್ಮ ಜಿಲ್ಲಾ ಪಂಚಾಯತ್ ತಂಡ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗ್ಬೋದು ಎನ್ನುವಲ್ಲಿ ನನಗೆ ತುಂಬ ಸಹಕಾರ ಮಾಡಿದರು. ಗ್ರಾಮಸ್ನೇಹಿ ಕಾರ್ಯಕ್ರಮದ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ಹೊಸ ರೀತಿಯ ಕಾರ್ಯಕ್ರಮವನ್ನು ಯೋಚನೆ ಅನುಷ್ಠಾನ ಮಾಡುವಂಥ ಪ್ರಯತ್ನ ನಾನು ಮಾಡಿದ್ದೆ. ಯಾಕೆಂದರೆ ಎಲ್ಲರ ಮನಸ್ಸಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್, ತಾಲೂಕು ಪಂಚಾಯತ್ ಮೆಂಬರ್, ಗ್ರಾಮ ಪಂಚಾಯತ್ ಮೆಂಬರ್ ಅಂದರೆ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಅಂದರೆ ಎಲ್ಲರ ಮನಸ್ಸಲ್ಲಿರೋದು ರೋಡು ಬೇಕು, ನೀರು ಬೇಕು,
ಅಥವಾ ಮೋರಿಬೇಕು ಇಂಥದ್ದೇ ಇರೋದು. ಆದರೆ ಒಂದು ಜಿಲ್ಲಾ ಪಂಚಾಯತ್ ಅಥವಾ ಒಂದು MLA ಅಥವಾ ಒಂದು ಗ್ರಾಮ ಪಂಚಾಯತ್ ಸದಸ್ಯನಿಗೆ ಸಾಕಷ್ಟು ಸರ್ಕಾರದ ಬೇರೆ ಬೇರೆ ಯೋಜನೆ ಇದೆ. ನಾನು ಯಾಕೆ ಹೇಳೋದಂದರೆ, ಇವತ್ತು ನಾವು ಆ ಭಾರತ ವಿಕಸಿತ ಭಾರತ ಎನ್ನುವ ಕಾರ್ಯಕ್ರಮವನ್ನು ಅದನ್ನೇ ಮಾಡೋದು, ಗ್ರಾಮ ಚಲೋ ಕಾರ್ಯಕ್ರಮ ಅದನ್ನೇ ಮಾಡೋದು. ಯಾಕೆಂದರೆ ಒಂದೇ ಕಾರ್ಯಕ್ರಮ ಅಲ್ಲ, ಬೇಕಾದಷ್ಟು ಇನ್ಶೂರೆನ್ಸ್ ಯೋಜನೆ ಇದೆ, ಅಂಗವಿಕಲರಿಗೆ ಯೋಜನೆ ಇದೆ, ಬೇರೆ 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 ರೀತಿಯ ಸರ್ಕಾರದ ಸಾಕಷ್ಟು ಯೋಜನೆ ಇದೆ. ಅದನ್ನು ಅಧ್ಯಕ್ಷರೇ, ಒಂದು ತಿಂಗಳ ಪ್ರಥಮ ಮಂಗಳವಾರ ಎಲ್ಲ 35 ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಜಿಲ್ಲೆಯ 35 ಅಧಿಕಾರಿಗಳನ್ನು ಪ್ರತ್ಯೇಕ ಹಾಕಿ ನೋಡಲ್ ಅಧಿಕಾರಿಗಳನ್ನು ಮಾಡಿ ಈ ಎಲ್ಲ ಕಾರ್ಯಕ್ರಮವನ್ನು 2 ವರ್ಷ ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡಿದ್ದೆ. ಅದು ತುಂಬ ಯಶಸ್ವಿಯಾಗಿತ್ತು. ಸಾಕಷ್ಟು ಜನರಿಗೆ, ವೈಯಕ್ತಿಕ ಬೆನಿಫಿಷರಿಗೆ ತುಂಬ ಈ ರೀತಿಯ ಪ್ರಯೋಜನ ಎಲ್ಲರಿಗೂ ಸಿಗುವಂಥ ಒಂದು ಕಾರ್ಯಕ್ರಮ ಆಗಿತ್ತು. ಅದರಿಂದಾಗಿ ನನಗೆ ತುಂಬ ಅನುಭವ ಎಲ್ಲ ಸಿಕ್ಕಿತ್ತು. ಆ ಕಾರಣಕ್ಕೋಸ್ಕರ ಇವತ್ತು ಭಾರಿ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮ ಆಗಿದೆ. ನನಗೆ ಹೆಚ್ಚು ಏನು ಮಾತಾಡಲಿಕ್ಕೆ ನನಗೆ ಬರೋದಿಲ್ಲ. ನಾನು ಹೆಚ್ಚು ಕೆಲಸ ಮಾಡಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತೇನೆ. ಹೆಚ್ಚು ಮಾತಾಡೋದಕ್ಕಿಂತ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನಗೆ ಒಂದು ಗೊತ್ತಿರುವಂಥದ್ದು ಸಂಗತಿ ಅಂದರೆ, ನನಗೆ ಗೊತ್ತಿದೆ, ನನ್ನನ್ನು ಕೆಲವು ಸಲ ನನ್ನ ರಾಜ್ಯಕ್ಕೆ ಮುಗಿದೇ ಹೋಯಿತು ಅಂತ ತಿಳ್ಕೊಂಡಿದ್ದೆ, ನನ್ನ ಸಾರ್ವಜನಿಕ ಜೀವನ ಮುಗಿದೇ ಹೋಯಿತು ಅಂತ ತಿಳ್ಕೊಂಡಿದ್ದೆ. ಅಷ್ಟು ನನ್ನ ಜೀವನದಲ್ಲಿ ಕಷ್ಟ ಬಂದಿತ್ತು. ನಾನು ಓದೆ ಅಂತ ತಿಳ್ಕೊಂಡಿದ್ದೆ, ಮೊನ್ನೆ ಆಗಿ ಹೋಗಿದೆ ಅಂತ ತಿಳ್ಕೊಂಡೆ. ಮತ್ತೆ ನನಗೆ ರಾಜಕೀಯ ಜೀವನವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ನನಗೆ ಧೈರ್ಯ ತುಂಬಿ, ಏನು ಹೆದರಬೇಡ, ನಿನ್ನೊಟ್ಟಿಗೆ ನಾವಿದ್ದೇವೆ ಮಾರೆ, ಯಾವ ಸಂದರ್ಭದಲ್ಲಿ ಕೂಡ ಧೈರ್ಯ ಕಳ್ಕೊಳ್ಬೇಡ ಅಂತ ನಮ್ಮ ಸಂಸದರು, ನಮ್ಮ ಎಲ್ಲ ಹಿರಿಯರು ಕೂಡ, ವಿಶೇಷವಾಗಿ ಕೋಟಾ ಶ್ರೀನಿವಾಸ ಪೂಜಾರು ಅವರು ನನ್ನನ್ನು ಒಂದು ಸಲ ಕರೆದು ನನ್ನನ್ನು ಬೆನ್ನು ತಟ್ಟಿ, ಹೆದರಬೇಡ, ಹೆದರುವಂಥ ಅವಶ್ಯಕತೆ ಇಲ್ಲ, ನಾವೆಲ್ಲ ಗಟ್ಟಿಯಾಗಿ ನಿನ್ನೊಟ್ಟಿಗೆ ಇದ್ದೇವೆ, ಈ ರಾಜಕೀಯ ಸೀಟಿಗೋಸ್ಕರ ಅಲ್ಲ, ವೈಯಕ್ತಿಕ ಬದುಕಿಗೋಸ್ಕರ ಒಟ್ಟಿಗೆ ಹೋಗುವ, ನೀನು ತಲೆಬಿಸಿ ಮಾಡಬೇಡ ಅಂತ ಹೇಳಿದರು. ನಾನು ಮತ್ತೆ ನನ್ನ ದೇವರು ವಾಪಸ್ ಶ್ರೀಕೃಷ್ಣ ಪರಮಾತ್ಮ ತಲೆ ಎತ್ತಿ ನಿಲ್ಲುವಂತೆ ನನ್ನನ್ನು ಮಾಡಿದ್ದಾರೆ. ಆದ್ದರಿಂದ ಕಷ್ಟ ಮತ್ತು ಕಾರ್ಯಕರ್ತನ ನೋವು, ಕಾರ್ಯಕರ್ತನ ಭಾವನೆ ನನಗೆ 100ಕ್ಕೆ 100% ಗೊತ್ತಿದೆ. ನೀವು ಯಾರು ಚಿಂತೆ ಮಾಡಬೇಡಿ. ನಾನೊಂದು ಅಧ್ಯಕ್ಷ ಆದ ತಕ್ಷಣ ಯಾರಿಗೂ ತೊಂದರೆ ಆಗೋದಿಲ್ಲ, ಯಾರಿಗೂ ತೊಂದರೆ ಮಾಡುವ ಮನಸ್ಸು ಕೂಡ ನನಗಿಲ್ಲ, ಯಾರಿಗೂ ಒಂದು ಚೂರು ನೋವು ಮಾಡುವ ಮನಸ್ಸು ಕೂಡ ನನಗಿಲ್ಲ. ನೀವು ಎಲ್ಲಿಯಾದರೂ ನಾನು ಮಾಡಿದಂಥ ಕೆಲಸದಲ್ಲಿ ವ್ಯತ್ಯಾಸ ಆದರೆ ನನ್ನಲ್ಲಿ ಮುಖತಃ ನೀವು ಬಂದು ಇದರಿಂದ ತೊಂದರೆ ಆಗಿದೆ ಅಂತ ಮುಖತಃ ಹೇಳಿ, ನನಗೇನೆ ಹೇಳಿ. ಅದರ ಬದಲು ಯಾರಿಗಾ ಹೇಳಲಿಕ್ಕೆ ಹೋಗಬೇಡಿ, ನನಗೇನೆ ಹೇಳಿ, ಈ ಡಿಸಿಷನ್ ತಪ್ಪು, ಈ ಥರ ಮಾಡಿದರೆ ತಪ್ಪು, ನಾನು ಸರಿ ಮಾಡಿಕೊಂಡು ಹೋಗುವಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಯಾವಾಗಲೂ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನಗೆ ಯಾವತ್ತೂ ಕೂಡ ಅಧ್ಯಕ್ಷ ಎನ್ನುವ ತಲೆಯಲ್ಲಿ ಇಲ್ಲವೇ ಇಲ್ಲ. ನನಗೆ ಯಾವತ್ತು ನಾನು ಎಲ್ಲಿ ಕಾರ್ಯಕ್ರಮ ಮಾಡಿದರೂ ಇವತ್ತು ಮಾತ್ರ ಅಲ್ಲಿ ಕೂತದ್ದು, ಯಾವತ್ತು ಕಾರ್ಯಕ್ರಮ ಮಾಡಿದರೆ ಕೆಳಗೆ ಕೂತೇ ನನಗೆ ಅಭ್ಯಾಸ. ನನಗೆ ಹೆಚ್ಚು ಕೆಳಗೆ ಕೂತಲ್ಲಿ ಸಂತೃಪ್ತಿ ಇರುವಷ್ಟು ಮೇಲೆ ಕೂತದ್ದು ಸಂತೃಪ್ತಿ ಇಲ್ಲ, ಹೆಚ್ಚು ಕೆಳಗೆ ಕೂತಲ್ಲಿ ಸಂತೃಪ್ತಿ. ಯಾಕೆಂದರೆ ಜವಾಬ್ದಾರಿ ಕೆಳಗೆ ಕೂತಾಗ ಮಾತ್ರ ಗೊತ್ತಾಗೋದು, ಮೇಲೆ ಕೂತಾಗ ಗೊತ್ತಾಗೋದಿಲ್ಲ. ನಾನು ಅದಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ಯಾರಿಗೆಲ್ಲ ಮನಸ್ಸಿಗೆ ಈ ಒಂದು ತೀರ್ಮಾನ ತಗೊಳ್ಳುವಾಗ ಎಲ್ರಿಗೂ ನ್ಯಾಯ ಕೊಡಲಿಕ್ಕೆ ಆಗೋದಿಲ್ಲ. ಇವತ್ತು ಜಿಲ್ಲೆಯ ಟೀಮಲ್ಲಿ 21 ಜನರನ್ನು ಮಾಡಬೇಕು, ಸುಮಾರು 200-300 ಜನರಿಗೆ ಆಸೆ ಉಂಟು. ನನಗೆ ಸಹ 200-300 ಜನರಿಗೆ ಕೂಡ ಜವಾಬ್ದಾರಿ ಕೊಡಬೇಕು ಅಂತ ಆಸೆ ಉಂಟು, ಕೊಡಲಿಕ್ಕೆ ಆಗೋದಿಲ್ಲ. 21 ಜನರಿಗೇ ಕೊಡಲಿಕ್ಕೆ ಆಗೋದು. ಆ 21 ಜನ ಬಿಟ್ಟು ಬಾಕಿ ಅವರದ್ದು ಮನಸ್ಥಿತಿ ನನಗೆ ಸಹ ನೋವಾಗ್ತದೆ. ಎಲ್ರಿಗೂ ಕೊಡ್ಬೋದಿತ್ತು, ಹೇಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಜವಾಬ್ದಾರಿ ಸೀಮಿತವಾಗಿ ಕೊಟ್ಟರೂ ಕೂಡ ನಿಮ್ಮ ಭಾವನೆಗಳಿಗೆ ಯಾವತ್ತು ಜವಾಬ್ದಾರಿಯುತವ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮೊಟ್ಟಿಗೆ ಇದ್ದು ಕೆಲಸ ಮಾಡ್ತೇನೆ ಅನ್ನುವ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಯಾವತ್ತೂ ಯಾರಿಗೂ ನೋವಾಗದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ನಮಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ನಾವು ಇವತ್ತೊಂದು ಪರ್ವಕಾಲದಲ್ಲಿ ನನಗೆ ಜವಾಬ್ದಾರಿ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೇನೆ. ನಾನು 1989ರಲ್ಲಿ ಹಿಟ್ಟಿಗೆ ಹಿಡ್ಕೊಂಡು ಮನೆಗೆ ಹೋಗುವಾಗ ಆ ಸಂದರ್ಭದಲ್ಲಿ 3 ದಿನ ಆಸ್ಪತ್ರೆಯಲ್ಲಿ ಮಲಗಿದ್ದೇನೆ, ಪೆಟ್ಟು ತಿಂದು 3 ದಿನ ಪೆಟ್ಟು ತಿಂದು. ಹಾಗೆ ಹೇಳಿ ಯಾರು ನನಗೆ ಬೇರೆಯವರು ಇದಾದದಲ್ಲ, ಒಂದು ಸ್ವಲ್ಪ ರಾಜಕೀಯ ಸಂಘರ್ಷಕ್ಕೋಸ್ಕರ 3 ದಿನ ಮಲಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಎನಿಸಲೇ ಇಲ್ಲ ರಾಮ ಮಂದಿರ ಆಗ್ಬೋದು ಅಂತ. ಇವತ್ತು ರಾಮ ಮಂದಿರ ಮೊನ್ನೆ ಲೋಕಾರ್ಪಣೆ ಆಗಿ ಪ್ರಾಣ ಪ್ರತಿಷ್ಠೆ ಆಗುವಾಗ ಎಷ್ಟು ಖುಷಿಯಾಯಿತು. ಅಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರರು ನನಗೆ ಈ ಒಂದು ಅಧ್ಯಕ್ಷ ಪದವಿಯನ್ನು ಕೊಟ್ಟಿದ್ದಾರೆ. ಇದು ಕೊಡಬೇಕಿದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಕೂತವರು, ಎದುರು ಕೂತವರು, ಇದರ ಹಿಂದುಗಡೆ ಯಾರಿದ್ದಾರೆ, ಯಾರೆಲ್ಲ ಸಹಕಾರ ಮಾಡಿದ್ದಾರೆ ನನಗೆ ಗೊತ್ತುಂಟು. ಎಲ್ಲರ ಸಹಕಾರದಿಂದ, ಎಲ್ಲರ ಪ್ರೀತಿಯಿಂದ ಈ ಒಂದು ಅಧಿಕಾರ ನನಗೆ ಜವಾಬ್ದಾರಿಯನ್ನು ನೀವು ಕೊಟ್ಟಿದ್ದೀರಿ. ಎಲ್ಲರ ನೀವಿಟ್ಟಿರುವಂಥ ಭರವಸೆ, ನೀವಿಟ್ಟಿರುವಂಥ ನನ್ನ ಮೇಲೆ ಇಟ್ಟಿರುವಂಥ ಯಾವ ಜವಾಬ್ದಾರಿ ಕೊಟ್ಟಿದೆ ಅದನ್ನು ಸರಿಯಾಗಿ ನಿಭಾಯಿಸುವಂಥ ಶಕ್ತಿ ಸತೀಶನಿಗೆ ಉಂಟು ಅಂತ ಯೋಚನೆ ಮಾಡಿ, ಎಲ್ಲಿ ಕೂಡ ಅಪ್ಪಿತಪ್ಪಿ ವ್ಯತ್ಯಾಸ ಆಗದ ರೀತಿಯಲ್ಲಿ ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗುವಂಥ
ಪ್ರಯತ್ನ ಮಾಡ್ತೇನೆ. ಎಲ್ಲ ರೀತಿಯ ಸಾಮಾಜಿಕ ಕೆಲಸ ಆಗಲಿ, ಸಂಘಟನಾತ್ಮಕ ಕೆಲಸ ಆಗಲಿ, ಇದನ್ನೆಲ್ಲ ಒಟ್ಟಿಗೆ ತಗೊಂಡೋಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮನಸ್ಸಲ್ಲಿರುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಲಬೇಕು ಎನ್ನುವುದು ಮಾತ್ರ ನನ್ನ ಮನಸ್ಸಲ್ಲಿರುವಂಥದ್ದು. ನನಗೆ ಯಾವುದೇ ಗೊಂದಲ ಇಲ್ಲ. BJP ಗೆಲ್ಲೇಬೇಕು. ಅದು ಕೂಡ ಹೋದ ಸಲ 2,70,000ಕ್ಕೆ ನನ್ನ ಗೆದ್ದಿದ್ದಾರೆ. ಈ ಸಲ ನಾವು 3 ಲಕ್ಷಕ್ಕಿಂತ ಜಾಸ್ತಿ ಮತದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಲುವಾಗಬೇಕು. ಗೆದ್ದು ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಇದೊಂದು ಕೊಡುಗೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಕೊಡುವಂಥ ಕೆಲಸವನ್ನು ನಾವೆಲ್ಲ ಮಾಡುವ ಎನ್ನುವ ಒಂದು ಭರವಸೆಯ ಮಾತಿನೊಂದಿಗೆ ಮುಂದಿನ ದಿನಗಳಲ್ಲಿ ಬರುವಂಥ ಎಲ್ಲ ಸವಾಲುಗಳನ್ನು, ಈ ಜಿಲ್ಲೆಯಲ್ಲಿ ದೊಡ್ಡ ಸವಾಲಿದೆ. ಹಿಂದುತ್ವದ ಕಾರಣಕ್ಕೋಸ್ಕರ ಫ್ಲ್ಯಾಗ್ ಹಾಕಿದ್ದನ್ನು ತೆಗೆಯುವಂಥದ್ದು, ನಮ್ಮ ಯುವಕರನ್ನು ಗಡಿಪಾರು ಮಾಡುವಂಥದ್ದು, ನಮ್ಮ ಯುವಕರನ್ನು ಸ್ಟೇಷನ್ಗೆ ಕರೆದು ಅವರಿಗೆ ರೌಡಿ ಕೇಸ್ ಹಾಕಿಸುವಂಥದ್ದು, ಇಂಥ ದೊಡ್ಡ ರೀತಿಯ ಒಂದು ಕಾಂಗ್ರೆಸ್ಸಿನ ದುಷ್ಟ ಮಾನಸಿಕತೆಯ ಕೆಲಸ ಕಾರ್ಯಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಆಗ್ತಾ ಉಂಟು. ಇದರ ವಿರುದ್ಧ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಶಕ್ತಿಯುತವಾಗಿ ಸಂಘಟನೆಯನ್ನು ಕಟ್ಟಲಿಕ್ಕೆ ನೀವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ವಿನಮ್ರಪೂರ್ವಕವಾಗಿ ವಿನಂತಿ ಮಾಡುತ್ತಾ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಪರಿವಾರದ ಸಂಘಟನೆಯ ಎಲ್ಲ ಬಂಧುಗಳು ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ ನನ್ನ ಮಾತನ್ನು ನಿಲ್ಲಿಸೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಕಟಪೂರ್ವ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಅವರುಗಳು ಉಪಸ್ಥಿತರಿದ್ದಾರೆ. ಅವರ ಇಬ್ಬರ ಉಪಸ್ಥಿತಿಯಲ್ಲಿ ಇವತ್ತು ಸತೀಶ್ ಕುಂಬಳರ್ ಅವರು ಇವತ್ತು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ನಿಮ್ಮ ಮುಂದೆ ಇವತ್ತು ಭಾಷಣವನ್ನು ಮಾಡಲಿಕ್ಕೆ ನಿಂತಿಲ್ಲ, ಕೃತಜ್ಞತೆಯ ನುಡಿಗಳನ್ನು ಅರ್ಪಿಸಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. 4 ವರ್ಷಗಳ ಹಿಂದೆ ಮಾಜಿ ಜಿಲ್ಲೆಯ ಅಧ್ಯಕ್ಷರು ಸಂಜೀವ ಮಠಂದೂರ್ ಅವರು ನನಗೆ ಜವಾಬ್ದಾರಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಭಯ ಇತ್ತು, ಆತಂಕ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಗಮನಿಸಿದಾಗ ಇಡೀ ದೇಶಕ್ಕೆ ಸಂಘಟನೆಯಲ್ಲಿ ಶಕ್ತಿ ಕೊಟ್ಟಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯ ನೇತೃತ್ವವನ್ನು ಅನೇಕ ಮಹಾನ್ ವ್ಯಕ್ತಿಗಳು ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅದು ಜಿಲ್ಲೆಯ ಅಧ್ಯಕ್ಷರಾಗಿರ್ಬೋದು, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ಬೋದು, ಬೇರೆ ಬೇರೆ ಜವಾಬ್ದಾರಿಯ ಮುಖಾಂತರ ಈ ಜಿಲ್ಲೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ VS ಆಚಾರ್ ಅವರು, ನಾರಾಯಣ್ ಶೆಟ್ಟರು, ಕರಂಬಳಿ ಸಂಜೀವ ಶೆಟ್ಟರು, ಯೋಗೀಶ್ ಭಟ್ರು, ರುಕ್ಮಾಯ ಪೂಜಾರಿ ಅವರು, ಮೋಹನಪ್ಪ ಭಂಡಾರಿಯವರು, ಪ್ರಭಾಕರ್ ಬಂಗೇರ್ರವರು, ಪದ್ಮನಾಭ ಕೊಟ್ಟಾರಿಯವರು, ಪ್ರತಾಪ್ ಶಿವನಾಯಕ್ ಅವರು, ಈ ರೀತಿ ನಾಗರಾಜ್ ಶೆಟ್ಟಿಯವರು, ಕೃಷ್ಣ ಬಾಳೆಮಾರ್ರವರು, ಬಾಲಕೃಷ್ಣ ಭಟ್ ಇರ್ಬೋದು, ಗಣೇಶ್ ಕಾರ್ಣಿಕ್ ಇರ್ಬೋದು, ಇವರೆಲ್ಲ ಬೇರೆ ಬೇರೆ ಜವಾಬ್ದಾರಿಯ ಮುಖಾಂತರ ಈ ಜಿಲ್ಲೆಗೆ ಒಂದು ಶಕ್ತಿಯನ್ನು ಕೊಟ್ಟವರು, ಈ ನೇತೃತ್ವವನ್ನು ಕೊಟ್ಟವರು. ಅವರೆಲ್ಲ ನೇತೃತ್ವವನ್ನು ಕೊಟ್ಟಿರುವಂತಹ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದಲ್ಲಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ, ರಾಜ್ಯದಲ್ಲಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಭಯ ಇತ್ತು. ಆದರೆ ಇವತ್ತು 4 ವರ್ಷ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಇವತ್ತು ಮನಸ್ಸಿನಲ್ಲಿ ನನಗೆ ಸಂತೃಪ್ತಿಯ ಮನೋಭಾವನೆ ಇದೆ. ಪ್ರಾಮಾಣಿಕತೆಯಿಂದ ಈ ಜಿಲ್ಲೆಯ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲ ಪದಾಧಿಕಾರಿಗಳನ್ನು ಜೊತೆಯನ್ನು ಇಟ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾರ್ಟಿಯನ್ನು ನಾನು ಕಟ್ಟಿಲ್ಲ, ಹಿರಿಯರು ಕಟ್ಟಿರುವಂತಹ ಪಾರ್ಟಿಯ ಸಂಘಟನೆಯನ್ನು ವಿಸ್ತರಣೆ ಮಾಡುವಂತಹ, ಬೆಳೆಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಎನ್ನುವಂತಹ ಸಂತೃಪ್ತಿಯ ಮನೋಭಾವನೆ ಇವತ್ತಿದೆ ಬಂಧುಗಳೇ. ಇದಕ್ಕೆ ಜೊತೆಯಾಗಿ ನಿಂತವರು ನನ್ನ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆಯ ಕಾರ್ಯಕಾರಿಣಿ ತಂಡ, ಜಿಲ್ಲೆಯ ಮೋರ್ಚಾಗಳು, ಜಿಲ್ಲೆಯ ಪ್ರಕೋಷ್ಠಗಳು, ಮಂಡಲದ ಅಧ್ಯಕ್ಷರು, ಮಂಡಲದ ತಂಡ. ಭಾಳ ಆಶ್ಚರ್ಯ ಏನು ಅಂತ ಕೇಳಿದರೆ, ಈ ಜಿಲ್ಲೆಯ ತಂಡ ಇರ್ಬೋದು, ಮಂಡಲ ತಂಡ ಇರ್ಬೋದು,
90% ಪದಾಧಿಕಾರಿಗಳು ನನಗಿಂತ ಪ್ರಾಯಕ್ಕಿಂತ ದೊಡ್ಡವರು, ನಾನು ಅತಿ ಸಣ್ಣವ. ಆದರೆ ಯಾವತ್ತೂ ಜಿಲ್ಲೆಯ ಪದಾಧಿಕಾರಿಗಳು ಅಥವಾ ಮಂಡಲದ ಪದಾಧಿಕಾರಿಗಳು ನನಗೆ ಪ್ರಾಯ ಸಣ್ಣ ಇದೆ ಎನ್ನುವುದನ್ನು ಅಗೌರವ ತೋರಿಸದೆ ಆ ಜಿಲ್ಲೆಯ ಜವಾಬ್ದಾರಿಗೆ ಗೌರವವನ್ನು ಕೊಡ್ತಾ ನನ್ನನ್ನು ತಮ್ಮನಂತೆ ಬೆಳೆಸಿದಂತಹ ಇಡೀ ನನ್ನ ಪದಾಧಿಕಾರಿ ತಂಡಕ್ಕೆ ತಲೆಬಾಗಿ ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. 4 ವರ್ಷ ಕಾರ್ಯಾಲಯವನ್ನು ನಡೆಸಬೇಕು, ಈ ಜಿಲ್ಲೆಯನ್ನು ನಡೆಸಬೇಕು ಅಂತ ಹೇಳಿದರೆ ಬಹಳ ವ್ಯವಸ್ಥಿತವಾದಂತಹ ಸಹಕಾರ ಬೇಕಾಗತ್ತೆ. ನಮ್ಮ ಹಿರಿಯರು ಮಣಪ್ಪ ಭಂಡಾರಿ ಅವರು ಒಂದು ಮಾತು ಹೇಳಲೇಬೇಕಾಗತ್ತೆ. ನಮ್ಮ ಜಿಲ್ಲೆಗೆ ಒಂದು ಹೆಡ್ ಮಾಸ್ಟರ್ ಇದ್ದಾಗೆ ಅವರು. ಇನ್ನೊಂದು ಸಂತೋಷ ಏನಂತ ಕೇಳಿದರೆ, ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಜೊತೆ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಜಿಲ್ಲೆಯ ಅಧ್ಯಕ್ಷರನ್ನು ನಾನು ನೋಡಿದ್ದೇನೆ. ಯಾವುದೇ ತಪ್ಪುಗಳಾದಾಗ ನೇರವಾಗಿ ಹೇಳ್ತಾರೆ. ಅವರ ಬೈಗುಳ ಅಂತ ಹೇಳಿದರೆ ಅವರ ಎದುರು ಯಾರೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ 4 ವರ್ಷದ ಅವಧಿಯಲ್ಲಿ ಒಂದೇ ಒಂದು ದಿವಸ ಮೋನಪ್ಪ ಭಂಡಾರಿಯವರ ಬಾಯಲ್ಲಿ ಬೈಗುಳ ಕೇಳದ ಜಿಲ್ಲಾಧ್ಯಕ್ಷ ಇದ್ದರೆ ಅದು ಸುದರ್ಶನ್ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೋದು. ಅವರ ಅಪೇಕ್ಷೆ, ನಮ್ಮ ಸಂಸದರ ಅಪೇಕ್ಷೆ, ಎಲ್ಲರ ಅಪೇಕ್ಷೆ ಒಂದು ಕಾರ್ಯಾಲಯವನ್ನು ನವೀಕರಣ ಮಾಡಬೇಕು. ಆ ಸಂದರ್ಭದಲ್ಲಿ ಹಿರಿಯರು ಬಹಳ ಕಷ್ಟಪಟ್ಟು ಕಾರ್ಯಾಲಯವನ್ನು ಕಟ್ಟಿದ್ದಾರೆ. 100 ರೂಪಾಯಿ ಕಾರ್ಯಕರ್ತರಿಂದ ಸಂಗ್ರಹ ಮಾಡಿ ಇವತ್ತು ಕಾರ್ಯಾಲಯವನ್ನು ಕಟ್ಟಿದ್ದಾರೆ. ಆ ಕಾರ್ಯಾಲಯವನ್ನು ನವೀಕರಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟವರು ಸನ್ಮಾನ್ಯ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ರವರು. ಅವರಿಗೆ ವಿಶೇಷವಾದಂಥ ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಅದರ ಜೊತೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ರಾಜ್ಯದ ಅಧ್ಯಕ್ಷರು ಕರೆದು ನನ್ನ ಜೊತೆ ಈ ರೀತಿ ಕಾರ್ಯಾಲಯದ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು ಅಂತ ಅಂದಾಗ ಸಂಪೂರ್ಣ ಸಹಕಾರ ಕೊಟ್ಟಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ, ಮೂಡದ ಮಾಜಿ ಅಧ್ಯಕ್ಷರಾದಂಥ ರವಿಶಂಕರ್ ಮಿಜಾರ್ ಅವರಿಗೆ, ಮಾಜಿ ಮೇಯರ್ಗಳಾದಂತಹ ದಿವಾಕರ್ ಪಾಂಡೇಶ್ವರ್ ಇರ್ಬೋದು, ಪ್ರೇಮಾನಂದ್ ಶೆಟ್ಟಿ ಇರ್ಬೋದು, ಇವತ್ತಿನ ಮೇಯರ್ ಆಗಿರುವಂತಹ ಸುಧೀರ್ ಶೆಟ್ಟಿ ಅವರಿಗೆ, ಇವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಅದರ ಜೊತೆಗೆ ನನಗೆ ಸಂಪೂರ್ಣ ಸಹಕಾರ ನೀಡಿದಂತಹ ನನ್ನ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ, ಜನಪ್ರತಿನಿಧಿಗಳಿಗೆ ತಲೆಬಾಗಿ ಈ ಸಂದರ್ಭದಲ್ಲಿ ವಂದಿಸ್ತಾ, ನನ್ನ ಈ 4 ವರ್ಷದ ಅವಧಿಯಲ್ಲಿ ನನ್ನ ನಡವಳಿಕೆಯಲ್ಲಿ, ನನ್ನ ಮಾತುಗಾರಿಕೆಯಲ್ಲಿ, ನಾನು ತೆಗೆದುಕೊಂಡಂತಹ ಏನಾದರೂ ನಿರ್ಣಯಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮೆಯನ್ನು ಯಾಚಿಸ್ತಾ, ಯಾವ ರೀತಿ ಆ 4 ವರ್ಷ ನನಗೆ ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿಯ ಸಹಕಾರವನ್ನು ಸತೀಶ್ ಕುಂಪಳರವರಿಗೆ ಮತ್ತು ಅವರು ಇನ್ನು ಮುಂದೆ ಮಾಡುವಂತಹ ಜಿಲ್ಲೆಯ ಮತ್ತು ಮಂಡಲದ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ, ಈ 4 ವರ್ಷ ನನಗೆ ಸಂಪೂರ್ಣ ಸಹಕಾರ ನೀಡಿದಂತಹ ಈ ಜಿಲ್ಲೆಯ ಸಮಸ್ತ ಕಾರ್ಯಕರ್ತ ಬಂಧುಗಳಿಗೆ ತಲೆಬಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಆತ್ಮೀಯ ಬಂಧುಗಳೇ, ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ಕೊನೆ ಹಂತದಲ್ಲಿ ಅಧ್ಯಕ್ಷರು ಮಾತನಾಡುವ ಮೊದಲು 2 ಜನ ಕಾಂಗ್ರೆಸ್ನ ಸದಸ್ಯರುಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಕಾರ್ಯಕ್ರಮ ಇದೆ. ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಿಂದ ಧನಂಜಯ್ ಸಸಿಹಿತ್ಲು ಗ್ರಾಮ ಪಂಚಾಯತ್ನ ಸದಸ್ಯರು, ಅದೇ ರೀತಿ ರಮೇಶ್ ಚೆಲ್ಯಾರ್ ಇವರು, ಅದೇ ರೀತಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಕೂಡ ವೇದಿಕೆಗೆ BJP ಅಧ್ಯಕ್ಷರು ಬರಬೇಕು. ಅವರನ್ನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಮೇಶ್ ಚೆಲ್ಯಾರ್ ಮೂಡಬಿದ್ರೆ, ಅದೇ ರೀತಿ ಧನಂಜಯ್ ಸಸಿಹಿತ್ಲು ಗ್ರಾಮ ಪಂಚಾಯತ್ನ ಸದಸ್ಯರು ಅವರನ್ನು ನಮ್ಮ ಪಾರ್ಟಿಗೆ ಸೇರಿಸ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕೆ, बोलो भारत माता के, भारतीय जनता पार्टी के, बोलो भारत माता के, बोलो भारत माता के, बोलो भारत माता के, बोलो भारत. ಮುಲ್ಕಿ ಮೂಡಬಿದ್ರೆ ಶಾಸಕರಾದಂಥ ಉಮಾನಾಥ್ ಕೋಟ್ಯನ್, ಅದೇ ರೀತಿ ಅಲ್ಲಿಯ ಅಧ್ಯಕ್ಷರಾದಂಥ ಸುನೀಲ್ ಆಳ್ವಾ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗ ಸೇರ್ಪಡೆಯಾಗಿದೆ. ಮುಂದಕ್ಕೆ ನಾವೆಲ್ಲ ಬಹಳ ಹೊತ್ತಿನಿಂದ ನಿರೀಕ್ಷೆ ಮಾಡ್ತಿರುವಂಥ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಮಾತುಗಳಿಗಾಗಿ ವೇದಿಕೆ.
बोलो भारत माता के, बोलो भारत माता के. ನೂತನ ಜಿಲ್ಲಾಧ್ಯಕ್ಷರ ಒಂದು ಪದಗ್ರಹಣ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷರಾಗಿ ಹೀಗೆ ತಾನೇ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸತೀಶ್ ಕುಂಪಲ ಅವರವರೇ, ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಶ್ ಜಿರವರೇ, ಲೋಕಸಭಾ ಸದಸ್ಯರು ನಿಕಟಪೂರ್ವ ರಾಜ್ಯದ ಅಧ್ಯಕ್ಷರಾಗಿ ಸಂಘಟನೆಗೆ ದುಡಿದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಜಿರವರೇ, ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ರವರೇ, ಪೂಜಾರಿರವರೇ, ಸುದರ್ಶನ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ವಿಧಾನ ಪರಿಷತ್ ಸದಸ್ಯರೇ, ಪಕ್ಷದೆಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಅನಿರೀಕ್ಷಿತವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬಂದಂಥ ಸಂದರ್ಭದಲ್ಲಿ ನೆನ್ನೆ ನಮ್ಮ ಪಕ್ಷದ ಹಿರಿಯರು ಮುಖಂಡರೆಲ್ಲ ದೂರವಾಣಿ ಕರೆ ಮಾಡಿ, ಹೇಗಿದ್ರು ಮಂಗಳೂರಿಗೆ ಬರ್ತಾ ಇದ್ದೀರಿ, ಇವತ್ತು ನೂತನ ಅಧ್ಯಕ್ಷರ ಒಂದು ಪದಗ್ರಹಣ ಇದೆ, ಅದಕ್ಕೂ ತಾವು ಬರಬೇಕು ಅಂತ ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡು ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸತೀಶ್ ಕುಂಪಲ್ ಅವರ ಮಾತುಗಳನ್ನು ನಾನು ಕೇಳ್ತಾ ಇದ್ದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತು ನನಗೆ. ಇಷ್ಟು ಪಾಪದ ವ್ಯಕ್ತಿನೇ ಇಲ್ಲಿ ಜಿಲ್ಲೆಯ ಅಧ್ಯಕ್ಷನ ಮಾಡಿದ್ದೀವ ಅಂತೇಳಿ ನನ್ನಲ್ಲೇ ನಾನು ಒಂದು ಕ್ಷಣ ಚಿಂತನೆ ಮಾಡ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಏನಾರು ಭಾಷಣ ಕೇಳಿದ್ರೆ ಎಲ್ಲ ಜಿಲ್ಲೆಗಳಿಗೂ ಈ ಥರದ ಅಧ್ಯಕ್ಷನೇ ಮಾಡಿ ಅಂತ ಹೇಳ್ತಾ ಇದ್ರೆ ನನಗೆ ಸಲಹೆ ಕೊಡ್ತಿದ್ರೇನು. ಅಂದರೆ ಒಬ್ಬ ಸಜ್ಜನ ವ್ಯಕ್ತಿ, ನೇರವಾಗಿ ಮಾತನಾಡ್ತಕ್ಕಂಥ ಒಂದು ಸೌಮ್ಯ ಸ್ವಭಾವ ಇರ್ತಕ್ಕಂಥ ಸಜ್ಜನ ರಾಜಕಾರಣಿಯನ್ನು ಇವತ್ತು ಜಿಲ್ಲೆಯ ಅಧ್ಯಕ್ಷನಿಗೆ ಆಯ್ಕೆ ಮಾಡಿರ್ತಕ್ಕಂಥಕ್ಕೆ ನನಗೂ ಕೂಡ ತುಂಬ ಸಂತೋಷ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಆವಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರು, 2ನೇ ಬಾರಿಗೆ ರಾಜ್ಯದ ಅಧ್ಯಕ್ಷರು ದಕ್ಷಿಣ ಕನ್ನಡಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ. ನಿಜ ಹೇಳಬೇಕು ಅಂತ ನಾವು ಶಿವಮೊಗ್ಗ ಜಿಲ್ಲೆಗೆ ಇನ್ನೂ 2ನೇ ಬಾರಿ ಭೇಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಅದರ ನಡುವೆನೂ ಕೂಡ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ 2ನೇ ಬಾರಿಗೆ ಭೇಟಿಯನ್ನು ನೀಡಿದ್ದೇನೆ ಅಂತ ಹೇಳಿದರೆ, ಒಂದು ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೂ ದಕ್ಷಿಣ ಕನ್ನಡಕ್ಕೂ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ. 2ನೇದು ನಿಜ ಹೇಳಬೇಕು ಅಂತೇಳಿ ದಕ್ಷಿಣ ಕನ್ನಡಕ್ಕೆ ಬಂದರೆ ಅದೇನೋ ಒಂದು ರೀತಿ ಒಂದು ಸಂತೋಷ, ಒಂದು ನೆಮ್ಮದಿ ಸಿಗ್ತದೆ. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ದೈವಿ ಭಕ್ತರು, ದೇವರ ಬಗ್ಗೆ ಅತಿ ಹೆಚ್ಚು ಭಕ್ತಿ ಇರ್ತಕ್ಕಂಥ ಜನರು ಇಲ್ಲಿ ಸಿಗ್ತಾರೆ. ರಾಜ್ಯದಲ್ಲಿ ಏನಾದರೂ ಅತಿ ಹೆಚ್ಚು ಬುದ್ಧಿವಂತನ ಹುಡ್ಕೊಂಡು ಹೋದರೆ ಮತ್ತು ಮಂಗಳೂರಿಗೆ ಬರಬೇಕು, ದಕ್ಷಿಣ ಕನ್ನಡಕ್ಕೆ ಬರಬೇಕು. ಅದು ನನಗೊಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥ, ನಿಮ್ಗೆ ಯಾರಿಗೂ ಸಿಟ್ಟೇ ಬರಲ್ವಾ ಅಂಥೇಳಿ. ನೀವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಅಧ್ಯಕ್ಷತೆ, ನೀವೆಲ್ಲರೂ ಕೂಡ ಒಂದು ರೀತಿ ಸೌಮ್ಯ ಸ್ವಭಾವದವರು. ನಾನು ನಿನ್ನೆ ದಿನ ಗುಲ್ಬರ್ಗ, ಬೀದರಲ್ಲಿ ಭರ್ಜರಿ ಭಾಷಣ ಬಿಗಿದು ನಮ್ಮ ಪಕ್ಷದ ಮುಖಂಡರು ಕೆಲವರಿಗೆ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ಕೂಡ ಮುಗಿಸ್ಕೊಂಡೇ ಇವತ್ತು ಮಂಗಳೂರಿಗೆ ಬಂದಿದ್ದೇನೆ. ಆದರೆ ಇಲ್ಲಿ ಏನಾರು ಚಾಟಿ ಬೀಸೋಣ ಅಂಥೇಳಿ ನಿಮ್ಮನ್ನ ಎಲ್ಲರೂ ನೋಡಿದ್ರೆ ಎಲ್ಲರೂ ಪಾಪದ ವ್ಯಕ್ತಿಗಳ ಥರನೇ ಕಾಣ್ತೀರಿ. ಹಂಗಾಗಿ ಯಾರಿಗೂ ಬೈಯಂಗೂ ಇಲ್ಲ, ಜೋರಾಗಿ ಮಾತನಾಡೋಂಗೂ ಇಲ್ಲ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ. ಮತ್ತು ಭಾರತದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಏನಾಗ್ಬೋದು ಅಂತೇಳಿ ಕಳೆದ 5-6 ತಿಂಗಳುಗಳಿಂದ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಭಾರತದ ಗಡಿಯ ಆಚೆಗೂ ಕೂಡ ಹಲವಾರು ಚರ್ಚೆಗಳು ನಡೀತಾ ಇದೆ. ಏನಾಗ್ತದೆ ಮುಂದಿನ ಲೋಕಸಭಾ ಚುನಾವಣೆ? ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವ ಪ್ರಶ್ನೆ ಭಾರತ ಬಿಟ್ಟು ಹೊರ ದೇಶಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಿಂದೆ ಯಾವಾಗಲೂ ಕೂಡ ಭಾರತದ ಚುನಾವಣೆ ಆದರೆ ಯಾರೂ ಕೂಡ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈ ದೇಶದಲ್ಲಿ ಮುಂದೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಯಾರೂ ಕೂಡ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಆದರೆ ಮೊದಲ ಬಾರಿಗೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ಭಾರತದಲ್ಲಿ ಚುನಾವಣೆ ನಡೀತದೆ. 2024ರಲ್ಲಿ ಏನಾಗ್ತದೆ ಚುನಾವಣೆ ಫಲಿತಾಂಶ ಅಂಥೇಳಿ
ಉತ್ಸುಕತೆ ಇವತ್ತು ಎಲ್ಲ ದೇಶದಲ್ಲೂ ಕೂಡ, ದೇಶದ ಹೊರಗಡೆನೂ ಕೂಡ ಕಾಡ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದರೆ, ಬಹುಶಃ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಬಾರಿಗೆ ಜಗತ್ತಿನಲ್ಲಿರ್ತಕ್ಕಂಥ ಅಗ್ರಗಣ್ಯ ರಾಷ್ಟ್ರಗಳಿಗೂ ಕೂಡ ಈ ಜಗತ್ತಿಗೆ ಒಂದು ಜಗತ್ತನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ, ಈ ಜಗತ್ತಿಗೆ ಒಂದು ಸ್ಪಷ್ಟ ದಾರಿಯನ್ನು ತೋರಿಸ್ತಕ್ಕಂಥ ಶಕ್ತಿ ಇವತ್ತು ಈ ಭೂಮಿಯ ಮೇಲೆ ಯಾರಿಗಾರು ಇದ್ದರೆ ಅದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗಿದೆ. ಇದು ನಾವು ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಾ ಇಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವ್ರ ಏನು ಮಾತನಾಡ್ತಾರೆ? ನರೇಂದ್ರ ಮೋದಿಜಿಯವರು ಅಮೆರಿಕಕ್ಕೆ ಹೋದರೆ ಅಲ್ಲಿ ಏನು ಮಾತನಾಡ್ತಾರೆ? ನರೇಂದ್ರ ಮೋದಿಜಿಯವರು ಇವತ್ತು ಆಸ್ಟ್ರೇಲಿಯಾಗೆ ಹೋದರೆ ಏನು ಮಾತನಾಡ್ತಾರೆ? ಇವತ್ತು ಅರಬ್ ದೇಶಗಳು ಹೋದರೂ ಮೋದಿಯವರು ಏನು ಮಾತನಾಡ್ತಾರೆ ಅಂತೇಳಿ ಇಡೀ ಜಗತ್ತು ಇವತ್ತು ಗಮನಿಸ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಂದು ಏನು ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಬಗ್ಗೆ, ದೇಶದಲ್ಲಿರ್ತಕ್ಕಂಥ ಯುವಕರ ಬಗ್ಗೆ ಒಂದು ವಿಶ್ವಾಸವನ್ನು ಇಟ್ಟು ಭಾರತ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು, ಈ ಭಾರತ ಜಗತ್ತಿಗೆ ದಾರಿದೀಪ ಆಗಬೇಕು ಅನ್ನುವ ಕನಸನ್ನೇನು ಕಂಡಿದ್ರು, ಆ ಕನಸನ್ನು ನನಸಾಗಿ ಮಾಡ್ತಾ ಇರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಯಾರು ಇದ್ದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. 8 ತಿಂಗಳ ಹಿಂದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು. ನಮ್ಮ ತಪ್ಪಿನಿಂದನೋ ರಾಜ್ಯದ ಜನರ ತಪ್ಪಿನಿಂದನೋ ಅಥವಾ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿ ರಾಜ್ಯದ ಮತದಾರರಿಗೆ ಅವರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆದರೂ ಗೊತ್ತಿಲ್ಲ, ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದ್ದಂಥ ವಿಜಯದ ನಾಗಾಲೋಟ ಮುಂದೆ ಪಾರ್ಲಿಮೆಂಟ್ಗೂ ಕೂಡ ತೆಗೆದುಕೊಂಡು ಹೋಗ್ತೇವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಬೇರೆ ರಾಜ್ಯಗಳಲ್ಲೂ ಕೂಡ ಅನುಷ್ಠಾನಗೊಳಿಸಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರ್ತೇವೆ ಅನ್ನುವ ಒಂದು ಅತ್ಯುತ್ಸಾಹದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕೂಡ ಇತ್ತು. ಕರ್ನಾಟಕ ಗೆದ್ದಾಗ ಇಡೀ ದೇಶನೇ ಗೆದ್ದಿದ್ದೇವೆ ಅನ್ನೋ ಒಂದು ಭ್ರಮೆನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರಿದ್ದದ್ದಂತೂ ಸುಳ್ಳಲ್ಲ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೇ ರಾಜ್ಯದ ಮುಖಂಡರುಗಳು ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಕರ್ನಾಟಕದಲ್ಲಿ ಏನೋ ಭಾಳ ಉದ್ಧಾರ ಮಾಡಿಬಿಟ್ಟಿದ್ದೇವೆ, ಜನರನ್ನ ವಿಶ್ವಾಸನ ಗೆದ್ದಿದ್ದೇವೆ, BJPನ ಸೋಲಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ, ಈ ರಾಜ್ಯಗಳಲ್ಲೂ ಕೂಡ ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ನಂಬಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಗೊಬನ್ನಿ, ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡುತ್ತೆ ಅನ್ನುವ ಮಾತುಗಳನ್ನು, ಬಣ್ಣದ ಮಾತುಗಳನ್ನು ರಾಜ್ಯದಲ್ಲೂ ಕೂಡ ಮಾತನಾಡಿದ್ರು. ಆದರೆ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢದ ಪ್ರಜ್ಞಾವಂತ ಮತದಾರರು ನಿಮ್ಮ ಕಾಂಗ್ರೆಸ್ ಪಕ್ಷದ ಬೊಗಳೆಯ ಗ್ಯಾರಂಟಿಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ, ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಗ್ಯಾರಂಟಿ, ನರೇಂದ್ರ ಮೋದಿಜಿಯವರ ಬಗ್ಗೆ ವಿಶ್ವಾಸ ಇದೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋ ಮಾತನ್ನು ಕೇವಲ ಮಾತುಗಳನ್ನಾಡಲಿಲ್ಲ. ಯಾವ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆನಲ್ಲೇ ಕಾಂಗ್ರೆಸ್ ಪಕ್ಷ ಇದ್ದರು, ಅದಕ್ಕೆ ತಕ್ಕ ಉತ್ತರವನ್ನು ನೀಡಿದ್ದಾರೆ. ಅಲ್ಲಿಯ ಪ್ರಜ್ಞಾವಂತ ಮತದಾರರು ತಕ್ಕ ಉತ್ತರವನ್ನು ನೀಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ತಂದಿದ್ದಾರೆ. ಇದರ ಪರಿಣಾಮ ಏನು ಅಂತ ಹೇಳಿದರೆ, ಇದರ ಪರಿಣಾಮ ಏನು INDA ಕೂಟವನ್ನು ಮಾಡಿಕೊಂಡು ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತ ಭ್ರಮೆನಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ INDA ಕೂಟದ ಒಂದೊಂದೇ ದಳಗಳು ಉದುರು ಬೀಳ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಬಹುಶಃ ಚುನಾವಣೆ ಮುಗಿಯೋದು ದೂರದ ಮಾತು, ಮುಂದಿನ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗೋಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಖಾಲಿ ಮಾಡ್ಕೊಂಡು ಹೋಗಿರ್ತಾರೋ ಗೊತ್ತಿಲ್ಲ, ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ಒಂದು ಕಡೆ ಮುಂದೆಲ್ಲ ಲೋಕಸಭಾ ಚುನಾವಣೆ ತಾಂತ್ರಿಕವಾಗಿ ದಿನಾಂಕ ಘೋಷಣೆ ಆಗಬೇಕು. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗಿದೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅನ್ನೋ ವಿಶ್ವಾಸ ಇಡೀ ದೇಶದಲ್ಲಿ ಇವತ್ತು ಮೂಡಿದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ವಾತಾವರಣ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲೂ ಕೂಡ ಇವತ್ತು ಅದೇ ವಾತಾವರಣ ನಿರ್ಮಾಣ ಆಗಿದೆ.
ನಾನು ಮೊನ್ನೆ ದಿನ ಬೆಂಗಳೂರು ಮಹಾನಗರದಲ್ಲಿ ರಾಜ್ಯದ ಕಾರ್ಯಕಾರಿಣಿ, ರಾಜ್ಯದ ಅಧ್ಯಕ್ಷನಾದ ಮೇಲೆ ಮೊದಲ ಕಾರ್ಯಕಾರಿಣಿನ ಕರೆದಂಥ ಸಂದರ್ಭದಲ್ಲಿ ನನಗೆ ಭಾಳ ಸಂತೋಷ ಆಗಿದ್ದೇನಪ್ಪ ಅಂತ ಹೇಳಿದರೆ, 100% ಅಟೆಂಡೆನ್ಸ್, ಅಂದರೆ ಪ್ರತಿಯೊಬ್ಬರು ಕೂಡ ಕಾರ್ಯಕಾರಿಣಿಗೆ ಬಂದಿದ್ದರು. ಎರಡನೇ ಸಂತೋಷದ ವಿಚಾರ ಅಂತ ಹೇಳಿದರೆ, ಸಂಜೆ 5:00ವರೆಗೆ ನನ್ನ ಸಮಾರೋಪ ಭಾಷಣ ಮುಗಿಯೋವರೆಗೂ ಸಹ ಪ್ರತಿಯೊಬ್ಬರು ಕೂಡ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದ್ರು. ಭಾಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಕಾರ್ಯಕಾರಿಣಿ ಭಾಳ ಯಶಸ್ವಿಯಾಗಿ ಮುಗೀತು. ನಾನು ಕೂಡ ಒಂದಿನೂ ಕೂಡ ಮನೇಲಿ ಕೂತಿಲ್ಲ. ಕಾರ್ಯಕಾರಿಣಿ ಮುಗಿಸಿದ್ದೇನೆ, ಸಂಜೆ 6 ಗಂಟೆ ಬೆಂಗಳೂರು ಬಿಟ್ಟು ರಾತ್ರಿ 11:00ವರೆಗೆ ಮಂತ್ರಾಲಯ ತಲುಪಿ ಬೆಳಗ್ಗೆ ರಾಘವೇಂದ್ರ ದರ್ಶನವನ್ನು ಪಡೆದುಕೊಂಡು, ಮೊನ್ನೆ ದಿನ ರಾಯಚೂರು ಮುಗಿಸ್ಕೊಂಡು ಯಾದಗಿರಿ ಜಿಲ್ಲೆ ಪ್ರವಾಸನ ಮುಗಿಸ್ಕೊಂಡು ನಿನ್ನೆ ಬೆಳಗ್ಗೆ ಬೀದರ್ ಮುಗಿಸ್ಕೊಂಡು ಗುಲ್ಬರ್ಗ ಮುಗಿಸ್ಕೊಂಡು ಇವತ್ತು ಮಂಗಳೂರಿಗೆ ಬಂದಿದ್ದೇನೆ. ನಾಳೆ ದಿನ ಚಿಕ್ಕಮಗಳೂರು ಪ್ರವಾಸ ಮುಗಿಸ್ಕೊಂಡು ನಾಡಿದ್ದು ಬೆಳಗ್ಗೆ ಹಾವೇರಿ ಜಿಲ್ಲೆ ಪ್ರವಾಸ, ಅದು ಮುಗಿಸ್ಕೊಂಡು ಹುಬ್ಬಳ್ಳಿ ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ. ಯಾಕೆ ನನ್ನ ಟೈಮ್ ಟೇಬಲ್ ಅಂಡ್ ಟಿ ಪಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೂಜ್ಯ ತಂದೆಯವರು ಒಂದು ಮಾತನ್ನು ಹೇಳಿದರು. ಸನ್ಮಾನ BS ಯಡಿಯೂರಪ್ಪನವರು ನನ್ನ ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ತೀರ್ಮಾನ ಮಾಡಿ ನನ್ನ ಹೆಸರು ಘೋಷಣೆ ಆದಾಗ ತಂದೆಯವ್ರು ಕರೆದು ನನಗೆ ತತ್ಕ್ಷಣ ಹೇಳಿರ್ತಕ್ಕಂಥ ಮೊದಲ ವಾಕ್ಯ ಅಂತ ಹೇಳಿದರೆ, ನೋಡು ಇವತ್ತೆಲ್ಲ ಪಕ್ಷದ ವರಿಷ್ಠರು ಹಿರಿಯರೆಲ್ಲರೂ ಕೂಡ ನಿನ್ನ ಬಗ್ಗೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಸಂಘ ಪರಿವಾರದವರು ಕೂಡ ನಿನ್ನ ಬಗ್ಗೆ ವಿಶ್ವಾಸವನ್ನು ಇಟ್ಟಿಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನೀನು ಭಾಳ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು. ಒಂದು ದಿನವೂ ಕೂಡ ನಿಮ್ಮ ಮನೇಲಿ ಕೂರಬಾರ್ದು. ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಪ್ರವಾಸವನ್ನು ನಿಲ್ಲಿಸಬಾರ್ದು ಅನ್ನುವ ಕಿವಿ ಮಾತನ್ನು ಪೂಜ್ಯ ತಂದೆಯವರು ಹೇಳಿದ್ದಾರೆ. ನನ್ನ ಕರ್ತವ್ಯನೂ ಕೂಡ ಇದೆ. ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಆದ ನಂತರ ತಡ ಮಾಡದೆ ರಾಜ್ಯದೆಲ್ಲ ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದೇವೆ. ಎಲ್ಲ ಜಿಲ್ಲೆಯ ಅಧ್ಯಕ್ಷರಿಗೆ ನಾನು ತೀರ್ಮಾನ ಮಾಡಲಿಲ್ಲ. ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ವೀಕ್ಷಕರನ್ನು ಕಳಿಸಿ ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಯಾರು ಜಿಲ್ಲೆ ಅಧ್ಯಕ್ಷರಾಗಬೇಕು ಅನ್ನುವ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಂಬಂದಿದ್ರು. ಆ ವ್ಯಕ್ತಿಗಳನ್ನು ನಾವು ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೇವೆ. ಯಾಕೆಂದರೆ ಭಾಳಷ್ಟು ಸಮಯಾವಕಾಶ ನಮಗಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಲೋಕಸಭಾ ಚುನಾವಣೆ ಘೋಷಣೆ ಆಗ್ತದೆ. ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಇವತ್ತಿನಲ್ಲೇ ಹಗಲು ರಾತ್ರಿ ನಾವು ಪಕ್ಷದ ಅಭ್ಯರ್ಥಿಯ ಪರವಾಗಿ ಶ್ರಮಿಸಬೇಕಾಗಿದೆ. ನಮ್ಮ ಎಲ್ಲ ಕ್ಷೇತ್ರಗಳು ಕೂಡ ಗೆಲ್ಲಬೇಕಾಗಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಕಾರಣ ಏನು ಅಂತೇಳಿದರೆ, ಮುಂದಿನ ಲೋಕಸಭಾ ಚುನಾವಣೆ ಕೇವಲ ಭಾರತೀಯ ಜನತಾ ಪಾರ್ಟಿ ಗೆದ್ದು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದಷ್ಟೇ ಅಲ್ಲ, ಭಾರತದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಲೋಕಸಭಾ ಚುನಾವಣೆ. ಇಡೀ ಜಗತ್ತು ನಮ್ಮ ಚುನಾವಣೆ ಬಗ್ಗೆ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಭಾಳ ಜವಾಬ್ದಾರಿಯಿಂದ ನಾವು ನಮ್ಮ ಕೆಲಸವನ್ನು ನಾವು ಸೇರಿ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ. DK ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾವುದನ್ನು ಕೂಡ ಹಗುರವಾಗಿ ತೆಗೆದುಕೊಳ್ದೇನೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದವರು ಒಂದು ಕಡೆ ಅಧಿಕಾರ ಇದೆ, ಸುಳ್ಳು ಹೇಳ್ತಕ್ಕಂಥದ್ದಲ್ಲಿ ನಿಸ್ಸೀಮರು ಕಾಂಗ್ರೆಸ್ ಪಕ್ಷದವರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಭ್ರಷ್ಟಾಚಾರ ಆರೋಪ ಮಾಡಿದ್ದು. 30%, 40% ಭ್ರಷ್ಟಾಚಾರ BJP ಸರ್ಕಾರ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ಸರಿಯಾಗಿ ನಾವು ಡಿಫೆಂಡ್ ಮಾಡ್ಕೊಳ್ಳಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಇವತ್ತೇನಾಗಿದೆ ರಾಜ್ಯದಲ್ಲಿ ಪರಿಸ್ಥಿತಿ? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 4 ತಿಂಗಳು 5 ತಿಂಗಳಾಗಿರಲಿಲ್ಲ. ಇನ್ಕಮ್ ಟ್ಯಾಕ್ಸ್ ರೈಡ್ ಆದರೆ 150-200 ಕೋಟಿ ಕೆಲವ್ರ ಮನೆಯಲ್ಲಿ ಸಿಕ್ಕಿದೆ ಬೆಂಗಳೂರು ಮಹಾನಗರದಲ್ಲಿ. ನಾವು ನಿರೀಕ್ಷೆ ಮಾಡಿದ್ವಿ ಕಾಂಗ್ರೆಸ್ ಪಕ್ಷದವ್ರ ಪ್ರತಿಕ್ರಿಯೆ ಏನಿರ್ತದೆ ಅಂತ ನಾವು ಕೂಡ ಎದುರು ನೋಡ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷದ ಮುಖಂಡರ ಮುಖ್ಯಮಂತ್ರಿಗಳ ಆದಿಯಾಗಿಯವರ ಪ್ರತಿಕ್ರಿಯೆ ಏನಿತ್ತಪ್ಪ ಅಂತ ಹೇಳಿದ್ರೆ, ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದೆ, ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರು ಹೇಳಿಕೆ ಕೊಟ್ಟರೆ ಹೊರತು ಅದು ಸಿಕ್ಕಿರ್ತಕ್ಕಂಥದ್ದು ಕಪ್ಪು ಹಣ, ಅದು ಕಿತ್ತು ಬಿಸಾಕಿ ತೆಗೆದುಕೊಂಡೋಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅಂತ ಯಾರೂ ಕೂಡ ಹೇಳಲಿಲ್ಲ.
ಅಂದರೆ ಎಲ್ಲೋ ಒಂದು ಕಡೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಹಣ ಕಾಂಗ್ರೆಸ್ ಪಕ್ಷದ್ದೇ ಅನ್ನೋ ರೀತಿಯಲ್ಲಿ ಅವರು ಒಪ್ಕೊಂಡಿದ್ದಾರೆ ಅನ್ನೋದು ನಾನು ಹೇಳ್ತಿರ್ತಕ್ಕಂಥ ಒಂದು ಸಂಗತಿ. ಭ್ರಷ್ಟಾಚಾರದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನೀವು ಬಂದೋದ್ರೆ ಒಂದು ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ, ನಿನ್ನ ಮನೆ ಕಟ್ಟಬೇಕು ಸ್ಯಾಂಕ್ಷನ್ ತೊಗೋಬೇಕು ಅಂತೇಳಿ 100 ರೂಪಾಯಿ, ಸ್ಯಾಂಕ್ಷನ್ ಆದಮೇಲೆ ಮತ್ತು 100 ರೂಪಾಯಿ, ಪವರ್ ಕನೆಕ್ಷನ್ ತೊಗೋಬೇಕು ಅಂದರೆ ಅದಕ್ಕೂ ಸ್ಕ್ವೇರ್ ಫೀಟಲ್ಲಿ 100 ರೂಪಾಯಿ. ಅದಕ್ಕೆ ನೆನ್ನೆ ದಿನ ಹೇಳ್ತಾ ಇದ್ದೆ, ಬಹುಶಃ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಏನು ಕಾಂಗ್ರೆಸ್ ಮಂಡಲ ಏನಾದ್ರು ವಿಸ್ತರಣೆ ಮಾಡಿದ್ರೆ ಖಾತೆಗಳೇನು ಹಂಚ್ತಾರಲ್ಲ, ಸ್ಕ್ವೇರ್ ಫೀಟ್ ಮಂತ್ರಿ ಅಂತಲೇ ಒಂದು ಹೊಸ ಖಾತೆ ನಿರ್ಮಾಣ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ಮತ್ತೊಂದು ಕಡೆ ದಲಿತರ ಬಗ್ಗೆ ಮಾತನಾಡ್ತಾರೆ. ನಾನು ನೆನ್ನೆಂದರೆ ಗುಲ್ಬರ್ಗಾದಲ್ಲಿ ಹೇಳಿದ್ದೇನೆ, ಅಲ್ಲಿರ್ತಕ್ಕಂಥ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಕೇಳಿದ್ದೇನೆ, ಮಾತೆತ್ತರೆ ದಲಿತರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು, ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಅವರು ಮಂತ್ರಿಗಳಿಗೆ ಒಂದು ಮಾತನ್ನು ಕೇಳಿದ್ದೇನೆ, ಒಂದು ಪ್ರಶ್ನೆ ಕೇಳಿದ್ದೇನೆ. ಅರೆ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಸೋಲಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸೋದಷ್ಟೇ ಅಲ್ಲ, ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ನಿಂತು ಗೆದ್ದಂಥ ಕಾಂಗ್ರೆಸ್ ಪಕ್ಷದ ಸಂಸದನಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಂಥ ಸಂದರ್ಭದಲ್ಲಿ ಗೌರವವಾಗಿ ಶವ ಸಂಸ್ಕಾರ ಮಾಡೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ, 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ ಕಾಂಗ್ರೆಸ್ ಪಕ್ಷದವರು. ಇವರು ದಲಿತರ ಬಗ್ಗೆ ಮಾತನಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ. ಆದರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಯಾವ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಓದಿರ್ತಕ್ಕಂಥ ಲಂಡನ್ನಲ್ಲಿ ಓದಿರ್ತಕ್ಕಂಥ ತಂಗಿದಂಥ ಆ ಕೊಠಡಿಯನ್ನು ಅದನ್ನು ಖರೀದಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಒಂದು ಪ್ರಚಾರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾವ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಅವರ ತಂಗಿದಂಥ ಪುಣ್ಯಭೂಮಿ ಅದನ್ನು ಕೂಡ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ತಂಗಿದ್ದಂಥ ಅವ್ರ ಕ್ಷೇತ್ರ ಅದನ್ನು ಕೂಡ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿದ್ದಂಥ 5 ಕ್ಷೇತ್ರಗಳನ್ನು ಪಂಚತೀರ್ಥ ಕ್ಷೇತ್ರಗಳನ್ನಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೋದಿಯವರು ಅದನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ನವ್ರು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೋ ಒಂದು ನೈತಿಕತೆ ಉಳ್ಕೊಂಡಿಲ್ಲ, ಯಾವುದೋ ಒಂದು ನೈತಿಕತೆ ಇವತ್ತು ಉಳ್ಕೊಂಡಿಲ್ಲ. ಕೇವಲ ಚುನಾವಣೆ ಸಂದರ್ಭ ಬಂದಾಗ ಬಡವ್ರ ಬಗ್ಗೆ ಮಾತನಾಡ್ತಾರೆ, ದಲಿತರ ಬಗ್ಗೆ ಮಾತನಾಡ್ತಾರೆ. ಆದರೆ ಯಾವುದೋ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇವಲ 2,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ರೈತರು, ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ಒಂದು ಪರಿಹಾರವನ್ನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ. ಬರದ ವಿಚಾರದಲ್ಲಿ ಮಾತನಾಡೋದಾದರೆ, ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಬರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಾಯ್ದೇನೆ NDRF ನಾರ್ಮ್ಸ್ ಪ್ರಕಾರ 6,500 ರೂಪಾಯಿ ಇದ್ದರೆ, ಯಡಿಯೂರಪ್ಪನವರು ಕೂಡ ನಮ್ಮ BJP ಸರ್ಕಾರ 6,500 ರೂಪಾಯಿ ಘೋಷಣೆ ಮಾಡಿ ಪ್ರತಿ ರೈತನ ಅಕೌಂಟಿಗೆ 13,000 ರೂಪಾಯಿ ಹಣವನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ನೆರೆಯ ಸಂದರ್ಭದಲ್ಲಿ ಮನೆಗಳು ಬಿದ್ದಾಗ NDRF ನಾರ್ಮ್ ಪ್ರಕಾರ 1 ಲಕ್ಷ ಇದ್ದರೆ, BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ 4 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಬಡವರಿಗೆ ತೊಂದರೆ ಆಗಬಾರ್ದು ಅಂತೇಳಿ 5 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ನೇರವಾಗಿ ಹಾಕ್ತಕ್ಕಂಥ ಕೆಲಸನ ಮಾಡಿದರು. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇವರು ಬಡವ್ರ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಒಂದು ನೈತಿಕತೆ ಉಳಿಸ್ಕೊಂಡಿಲ್ಲ. ರೈತರ ಬಗ್ಗೆ ಯಾವುದೇ ಒಂದು ರೀತಿ ಒಂದು ಉತ್ತಮ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆಗಿ ಇವತ್ತು ಅನೇಕ ಯೋಜನೆಗಳನ್ನು, ಜನಪರ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖೇನ ಮನೆ ಮನೆಗೆ ತಲುಪ್ತಕ್ಕಂಥ ಕೆಲಸ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ನಿಮ್ಮ ಜವಾಬ್ದಾರಿ, ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ನಾವು ಕೂಡ ಘೋಷಣೆಗೆ ಹೋಗ್ತೇವೆ, ಮೋದಿ ಮತ್ತೊಮ್ಮೆ ಅಂತೇಳಿ ನಾವು ಘೋಷಣೆಗೆ ಹೋಗ್ತೇವೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ, ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಆದರೆ ನಿಮ್ಮ ಕರ್ತವ್ಯ ಏನಿದೆ, ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮುಖಂಡರು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ಇವತ್ತು ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಮುಖಂಡರಿಗೆ
ಇವತ್ತು ಅನೇಕ ದಶಕಗಳಿಂದ ನೀವು ಭಾರತೀಯ ಜನತಾ ಪಾರ್ಟಿ ಜೊತೆ ದುಡಿತಾ ಇರ್ತಕ್ಕಂಥವ್ರು. ಎಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬಿರ್ತಕ್ಕಂಥ ಅನೇಕ ಮುಖಂಡರು ತಾವಿಲ್ಲ ಎಲ್ಲರೂ ಕೂಡ ಕೂತಿದ್ದೀರಿ. ನಮ್ಮ ಮುಂದಿನ ಗುರಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. ಅದನ್ನು ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು. ಆ ನಿಟ್ಟಲ್ಲಿ ನಾವು ಸೇರಿ ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಒಂದು ದಿನವೂ ಕೂಡ ಮನೆಯಲ್ಲಿ ಕೂರ್ದೇನೆ ರಾಜ್ಯದಂಥ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ತುಂಬ ಸಂತೋಷ ಅಂತ ಹೇಳಿದ್ರೆ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಇವತ್ತು ಮತದಾರರು ಉತ್ಸಾಹದಲ್ಲಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಸಹ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೆಲ್ಲ ಮೋಸ ಹೋಗಿದ್ದೇವೆ, ಮತ್ತೊಮ್ಮೆ ಮೋಸ ಹೋಗಬಾರ್ದು, ಕೇಂದ್ರದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಉತ್ಸಾಹದಲ್ಲಿ ಇವತ್ತು ರಾಜ್ಯದ ಮತದಾರರಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕರ್ತರು ಸಹ ಹಿಂದಿನ ಚುನಾವಣೆಯ ಸೋಲಿನಿಂದ ಹೊರಗೆ ಬಂದು ನಾವು ಮೋದಿ ಮತ್ತೊಮ್ಮೆ ಅನ್ನುವ ವಿಶ್ವಾಸದಲ್ಲಿ ಉತ್ಸಾಹದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿದ್ದಾರೆ. ನಾನು ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಚುನಾವಣೆ ಯಾವತ್ತೇ ಘೋಷಣೆ ಆಗಲಿ ನಾವು ಇವತ್ತಿನಿಂದನೇ ಕೂಡ ಹಗಲು ರಾತ್ರಿ ನಾವು ಪಕ್ಷ ಸಂಘಟನೆಗೆ ಶಕ್ತಿ ಕೊಡ್ತಕ್ಕಂಥದ್ದು ಮತ್ತು ಮುಂದಿನ ಲೋಕಸಭಾ ಚುನಾವಣೆ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನೀವು ಎಲ್ಲರೂ ಸೇರಿ ಶ್ರಮವನ್ನು ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತುಂಬ ಸಂತೋಷ ಆಗಿದೆ. ಇವತ್ತು ದಕ್ಷಿಣ ಕನ್ನಡಕ್ಕೆ 2ನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ಇಷ್ಟು ಪ್ರೀತಿಯಿಂದ ನಮ್ಮೆಲ್ಲರ ಕಾರ್ಯಕರ್ತರು, ಪಕ್ಷದ ಹಿರಿಯರು ತಾವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನಾನು ಸ್ವಾಗತ ಮಾಡಿದ್ದೀರಿ. ನೀವು ಯಾವ ಪ್ರೀತಿ ವಿಶ್ವಾಸವನ್ನು ತಂದೆಯವ್ರ ಬಗ್ಗೆ ಇಟ್ಕೊಂಡಿದ್ರಿ, ಯಾವ ನಂಬಿಕೆಯನ್ನು ಪೂಜ್ಯ ತಂದೆಯವರು ಯಡಿಯೂರಪ್ಪನವ್ರ ಬಗ್ಗೆ ಇಟ್ಕೊಂಡಿದ್ರಿ, ಅದೇ ವಿಶ್ವಾಸ ಅದೇ ನಂಬಿಕೆಯನ್ನು ನಿಮ್ಮ ವಿಜೇಂದ್ರನ ಬಗ್ಗೆಯೂ ಕೂಡ ದಯವಿಟ್ಟು ಇಡಬೇಕು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ ಬಲೋ ಭಾರತ್ ಮಾತಾ ಕಿ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ.